ಐಕ್ಯ ಶಕ್ತಿ ಜಿಂದಾಬಾದ್, ಪ್ರಚೋದನಕಾರಿ ಭಾಷಣ ಮಾಡಿದ ಕಲ್ಲಡ್ಕದ ಪ್ರಭಾಕರ ಭಟ್ಟನ ಹೇಳಿಕೆಯನ್ನು ಖಂಡನೆ ಮಾಡಿ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ ಡಿವೈಎಫ್ಐ ಮುಖಂಡರ ಮೇಲೆ, ರೈತ ಸಂಘದ ಮುಖಂಡರ ಮೇಲೆ ಎಫ್ಐಆರ್ ದಾಖಲು ಮಾಡಿದ ಪೊಲೀಸ್ ನೀತಿಗೆ ಧಿಕ್ಕಾರ, ಕಮಿಷನರ್ ಅಗರ್ವಾಲ್ಗೆ ಧಿಕ್ಕಾರ, ಕಮಿಷನರ್ ಅಗರ್ವಾಲ್ಗೆ ಧಿಕ್ಕಾರ. ಪೊಲೀಸ್ ಎಂಬ ಮೂರಕ್ಷರದಲ್ಲಿ ಇರಬೇಕಾದ ಗುಣಗಳ ಬಿಟ್ಟು ಪೋಲಿಗಳಂತೆ ವರ್ತಿಸಬೇಡಿ, ಪೋಲಿಗಳಂತೆ ವರ್ತಿಸಬೇಡಿ. ಪಟ್ಟಣ ಮೇಲೆ ಕ್ರಮ ಕೈಗೊಳ್ಳದ, ಪಟ್ಟಣ ಮೇಲೆ ಕ್ರಮ ಕೈಗೊಳ್ಳದ ಕರ್ನಾಟಕದ ಪೊಲೀಸ್ನವರೇ, ಮಂಗಳೂರಿನ ಪೊಲೀಸ್ನವರೇ, ಉಲ್ಲಾಲದ ಪೊಲೀಸ್ನವರೇ, RSS ಮೇಲೆ ಪ್ರೀತಿಯಾದರೆ ಕಾಕಿ ಸಮೋಸ ಕಳಚಿ ಬಿಟ್ಟು, ಕಾಕಿ ಸಮೋಸ ಕಳಚಿ ಬಿಟ್ಟು, ಕಾಕಿ ಚಡ್ಡಿ ಹಾಕಿಕೊಂಡು ಬಜರಂಗದಳದ ಕಚೇರಿಯಲ್ಲಿ ಉಮಾಸರಾಗಿ ಕೆಲಸಕ್ಕೆ ಸೇರಿ, ಉಮಾಸರಾಗಿ ಕೆಲಸಕ್ಕೆ ಸೇರಿ ಪೊಲೀಸ್ ಕಾಕಿ ಒಳಗೆ ಪೊಲೀಸ್ ಆದರೆ, ಕಾಕಿ ಒಳಗೆ ಪೊಲೀಸ್ ಆದರೆ ನ್ಯಾಯ ನೀತಿ ಪಾಲಿಸುವವು, ಕಾಕಿ ಒಳಗೆ ಸಂಘಿಗಳಾದರೆ, ಕಾಕಿ ಒಳಗೆ ಕಾದರಾದರೆ, ಕಾಕಿ ಒಳಗೆ ಕಾದರಾದರೆ ನ್ಯಾಯ ನೀತಿ ಧಿಕ್ಕರಿಸುವವು, ಬಿಡುವುದಿಲ್ಲ, ಬಿಡುವುದಿಲ್ಲ, ಐಕ್ಯತೆ ಒಡೆಯಲು ಬಿಡುವುದಿಲ್ಲ, ಐಕ್ಯತೆ ಒಡೆಯಲು ಬಿಡುವುದಿಲ್ಲ. ನ್ಯಾಯವು ನಮಗೆ ಸಿಗಲೇಬೇಕು, ನ್ಯಾಯವು ನಮಗೆ ಸಿಗಲೇಬೇಕು. ಸುಳ್ಳು ದೂರಣ ದಾಖಲು ಮಾಡಿದ, ಸುಳ್ಳು ದೂರಣ ದಾಖಲೆ ಮಾಡಿದ ಉಲ್ಲಾಲದ ಪೊಲೀಸ್ನವರೇ, ಉಲ್ಲಾಲದ ಪೊಲೀಸ್ನವರೇ, RSS ಮೇಲೆ ಪ್ರೀತಿ ಆದರೆ, ಅದರ ಮೇಲೆ ಪ್ರೀತಿ ಆದರೆ ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ಡಿವೈಎಫ್ಐ ಗುಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, इंकलाब जिंदाबाद, इंकलाब जिंदाबाद, DYFI जिंदाबाद, DYFI जिंदाबाद, ऐक्य शक्ति जिंदाबाद, ऐक्य शक्ति जिंदाबाद. ಪ್ರಚೋದನಕಾರಿ ಭಾಷಣ ಮಾಡಿದ ಕಲ್ಲಡ್ಕ ಪ್ರಭಾಕರ ಭಟ್ಟನ ಹೇಳಿಕೆಯನ್ನು ಖಂಡನೆ ಮಾಡಿ ಶಾಂತ ರೀತಿಯ ಪ್ರತಿಭಟನೆ ನಡೆಸಿದ DYFI ಮುಖಂಡರ ಮೇಲೆ, ರೈತ ಸಂಘದ ಮುಖಂಡರ ಮೇಲೆ ಎಫ್ಐಆರ್ ದಾಖಲು ಮಾಡಿದ ಪೊಲೀಸ್ನವರಿಗೆ ಧಿಕ್ಕಾರ, ಪೊಲೀಸ್ನವರಿಗೆ ಧಿಕ್ಕಾರ, ಅನುಪಮ ಅಗರ್ವಾಲ್ಗೆ ಧಿಕ್ಕಾರ. ಇಂಕ್ವಿಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ಹತ್ತಿಕ್ತಾರೆ. ಆದರೆ ಪ್ರಭಾಕರ್ ಭಟ್ ಅವರು ಯಾವ ವೇದಿಕೆಯಲ್ಲಿ ಕೂಡ ಮಾತಾಡುವುದಾದ್ರೆ ಅವರಿಗೆ ಸರ್ಕಾರ ಅವಕಾಶ ಕಲ್ಪಿಸಿಕೊಡ್ತದೆ. ಅದಕ್ಕೆ ವಿರುದ್ಧವಾಗಿ ನಾವು ಇಲ್ಲಿ ನಮ್ಮ ಎಫ್ಐಆರ್ ದಾಖಲಾದ ಡಿವೈಎಫ್ಐ ಮುಖಂಡರ ಮೇಲೆ ಖಂಡನೆ ವ್ಯಕ್ತಪಡಿಸಿ ನಾವಿಲ್ಲಿ ಸೇರಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಡಿವೈಎಫ್ಐ ರಾಜ್ಯಾಧ್ಯಕ್ಷರಾದಂತಹ ಮುನೀರ್ ಕಾಟಿಬಾಲ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ BK ಇಮ್ತಿಯಾಜ್ ಅವರು ನಮ್ಮ ಜೊತೆಯಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾ ಕಾರ್ಯದರ್ಶಿಯಾದಂತಹ ಸಂತೋಷ್ ಬಜಾಲ್ ಅವರು ನಮ್ಮ ಜೊತೆಯಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಉಳ್ಳಾಲ ತಾಲೂಕು ಅಧ್ಯಕ್ಷರಾದಂತಹ ರಜಾಕ್ ಮಂಟಪದವರು ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ CPM ಜಿಲ್ಲಾ ಕಾರ್ಯದರ್ಶಿಯಾದಂತಹ ಯಾದವ್ ಶೆಟ್ಟಿ ಅವರು ನಮ್ಮ ಜೊತೆಯಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. CPI ಕಾರ್ಯದರ್ಶಿಯಾದಂತಹ B ಶೇಖರ್ ಅವರು ನಮ್ಮ ಜೊತೆಯಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. CPM ಉಳ್ಳಾಲ ತಾಲೂಕು ಕಾರ್ಯದರ್ಶಿಯಾದಂತಹ ಜಯಂತ್ ನಾಯ್ಕ ಅವರು ನಮ್ಮ ಜೊತೆಯಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರೈತ ಮುಖಂಡರಾದಂತಹ ಕೃಷ್ಣಪ್ಪ ಸಾಲಿಯನ್ ನಮ್ಮ ಜೊತೆಯಿದ್ದಾರೆ. ಅದೇ ರೀತಿಯಲ್ಲಿ ಸುಕುಮಾರ್ ತುಕೋಟ್ ಅವರಿದ್ದಾರೆ. DYFI ಮಾಜಿ ರಾಜ್ಯಾಧ್ಯಕ್ಷರಾದಂತಹ ಸುನೀಲ್ ಕುಮಾರ್ ಬಜಾರ್ ಅವರು ನಮ್ಮ ಜೊತೆಯಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುನ್ನೂರು
ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಮಹಾಬಾಲ್ ಗುತ್ತಾರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಸಿಪಿಐ ಮುಖಂಡರಾದಂತಹ ವಸಂತ ಆಚಾರ್ಯ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. CITU ಮುಖಂಡರಾದಂತಹ ಯೋಗೀಶ್ ಜಪ್ಪಿನಮಗರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಯುವ ವಕೀಲರಾದಂತಹ ಮನೋಜ್ ಅವರು ಇದ್ದಾರೆ. ನಿತಿನ್ ಗುತ್ತಾರ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಹರೇಕಳ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಅಶ್ರಫ್ ಹರೇಕಲ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಚಿಂತಕರಾದಂತಹ ವಾಸುದೇವ ಉಚ್ಚಿಲ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. UFI ಉಳ್ಳಾಲ ತಾಲೂಕು ಮಾಜಿ ಅಧ್ಯಕ್ಷರಾದಂತಹ ರಫೀಕ್ ಹರೇಕಲ್ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮಹಿಳಾ ಮುಖಂಡರಾದಂತಹ ಜಯಂತಿ ವಿ ಶೆಟ್ಟಿ, ಯೋಗಿ ಸುವರ್ಣ ಉಳ್ಳಾಲ, ಪದ್ಮಾವತಿ ಶೆಟ್ಟಿ, ಪ್ರಮೀಳಾ ದೇವಾಡಿಗರ್ ಅವರಿದ್ದಾರೆ ನಮ್ಮ ಜೊತೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ಮುಖಂಡರಾದಂತಹ ಕೆ ಸಮೀದ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. CIT ಮುಖಂಡರಾದಂತಹ ಇಬ್ರಾಹಿಂ ಮದಕರ್ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಕಾರ್ಮಿಕ ಮುಖಂಡರಾದಂತಹ ಜನಾರ್ದನ್ ಕುತ್ತಾರ್ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಸಾದಿಕ್ ಕಣ್ಣೂರ್ ಅವರಿದ್ದಾರೆ. ನವೀನ್ ಕೊಂಚಾಡಿ ಅವರಿದ್ದಾರೆ. ಎಲ್ಲರನ್ನು ಸ್ವಾಗತಿಸ್ತಾ ಬಂದವರನ್ನೆಲ್ಲರನ್ನು ಸ್ವಾಗತಿಸ್ತಾ ಮುಖಂಡರಾದಂತಹ ಮುಖ್ಯ ಸೀತಾರಾಮ್ ಬೇರಿಂಜೆ, ಸುರೇಶ್ ಕುಮಾರ್ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಎಲ್ಲರನ್ನು ಸ್ವಾಗತಿಸ್ತಾ ಬಂದವರೆಲ್ಲರೂ ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ DYFI ರಾಜ್ಯಾಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇಲ್ಲ. ಇದು ಬಹುಶಃ ಪೊಲೀಸರ ಒಂದು ತಪ್ಪು ತಿಳುವಳಿಕೆ ಅಂತ ನಾನು ಭಾವಿಸ್ತೀನಿ. ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು, ಪೊಲೀಸ್ ಠಾಣೆಯ ಮುಂಭಾಗ ಪ್ರತಿಭಟನೆ ಮಾಡಬಾರ್ದು. ಅದಕ್ಕೆ ನಾವು ಅವಕಾಶವನ್ನು ಅನುಮತಿಯನ್ನು ಕೊಡೋದಿಲ್ಲ ಅಂತ ಅವ್ರು ಭಾವಿಸಿದ್ರೆ ಬಹುಶಃ ಅವರು ಇನ್ನೂ ಕೂಡ ಬ್ರಿಟಿಷ್ ರಾಜ್ಯದಲ್ಲೇ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇದು ಡೆಮಾಕ್ರೆಟಿಕ್ ಸ್ಟೇಟ್, ಪ್ರಜಾಪ್ರಭುತ್ವ ಇದೆ, ಸಂವಿಧಾನ ಇದೆ, ಜಾತ್ಯತೀತ ಸಿದ್ಧಾಂತ ಇನ್ನೂ ಕೂಡ ನಮ್ಮ ಸಂವಿಧಾನದಲ್ಲಿ ಇದೆ. ತೆಗೆದಾಕಿಲ್ಲ ನರೇಂದ್ರ ಮೋದಿ ಅವರು, ಇನ್ನೂ ಇದೆ. ಕರ್ನಾಟಕ ಸರ್ಕಾರ ಹಿಡಿದು ಭಾರತ ದೇಶದ ಸರ್ಕಾರ ಕೂಡ ಜಾತ್ಯತೀತ ತತ್ವದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇತೃತ್ವದಲ್ಲಿ ರಚನೆಯಾದಂತಹ ಸಂವಿಧಾನದ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಅದರಿಂದಾಗಿ ಪೊಲೀಸ್ ಠಾಣೆ ಮುಂಭಾಗ ನೀವು ಮೆರವಣಿಗೆ ಬರ್ತೀರಿ, ಧರಣಿ ಮಾಡ್ತೀರಿ ಅಂದ್ರೆ ನಿಮ್ಗೆ ಅನುಮತಿ ಕೊಡಲಾಗುವುದಿಲ್ಲ ಅಂತ ನೀವು ಭಾವಿಸಿದ್ರೆ ಕಾನೂನಿನ ಬಗ್ಗೆ ನಿಮ್ಗಿರುವಂತಹ ತಪ್ಪಾದ ತಿಳುವಳಿಕೆಯೋ ಅಥವಾ ಪೊಲೀಸರಂದ್ರೆ ಸರ್ವಾಧಿಕಾರಿಗಳು ಪ್ರಶ್ನಾತೀತರು ಅನ್ನುವಂಥ ಭಾವನೆ ಅಂತ ನಮ್ಗೆ ತಿಳಿತಾ ಇಲ್ಲ. ಬಹುಶಃ ಮಂಗಳೂರಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಒಬ್ಬರು IPS ಅಧಿಕಾರಿ. ಅವರಿಗೆ ಈ ಎಲ್ಲಾ ಕಾನೂನಿನ ಜ್ಞಾನ ಇರಬೇಕಾಗ್ತದೆ. ಯಾಕೆಂದ್ರೆ ಪೊಲೀಸ್ ಠಾಣೆಗಳ ಮುಂಭಾಗದಲ್ಲಿ ಪ್ರತಿಭಟನೆಗಳು ಬೇಕಾದಷ್ಟು ನಡೆದಿದೆ. ಅದರಿಂದಾಗಿ ನಾನು ಬರುವ ಸರ್ವಾಧಿಕಾರಿ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರೆ ಅದಕ್ಕೆ ತಕ್ಕ ಉತ್ತರ ಈ ದಕ್ಷಿಣ ಕನ್ನಡ ಜಿಲ್ಲೆಯ ದುಡಿಯುವವರಿಗೆ ಕೊಡ್ತದೆ ಅಂತ ಅವರಿಗೆ ಒಂದು ಸಣ್ಣ ಎಚ್ಚರಿಕೆಯನ್ನು ಈ ಧರಣಿಯ ಮೂಲಕ ಕೊಡ್ತಾ ಇದ್ದೀವಿ. ಸಣ್ಣ ಎಚ್ಚರಿಕೆ, ಒಂದು ಸ್ಯಾಂಪಲ್ ಡೋಸ್ ಅಂತಾರಲ್ಲ ಹಾಗೆ. ನೀವು ಬಹುಶಃ ಇವತ್ತು ಕೂಡ FIR ದಾಖಲಿಸ್ತೀರಾ ಗೊತ್ತಿಲ್ಲ. ಮೊನ್ನೆ ನಾವು ತೀರಾ ಸಾಂಕೇತಿಕವಾಗಿ ಮಾಡಿದಂತ ಪ್ರತಿಭಟನೆಯಲ್ಲಿ 17 ಜನರಲ್ಲಿ ಧರಣಿಯಲ್ಲಿ ಇದ್ದವರನ್ನ ಮತ್ತು ಇನ್ನೊಂದು 2 ಜನರನ್ನ ಎಕ್ಸ್ಟ್ರಾ ಸೇರಿಸಿ ನೀವು FIR ಹಾಕಿದ್ದೀರಿ. ಬಹುಶಃ ಇವತ್ತು ಹಾಕುವಂತ ಒಂದು ಪ್ರಯತ್ನ ಇರಬಹುದು. ಇವತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ನಾವು ಬಂದಿದ್ದೀವಿ. ಬೇಕಿದ್ರೆ ಪಟ್ಟಿಯನ್ನು ನಾವೇ ಕೊಡ್ತೀವಿ ಯಾರಲ್ಲಿ ಇದ್ದೀವಿ ಅಂತ, ನೀವು ಹುಡುಕುವ ಕಷ್ಟ ಬೇಡ. ಈ ಸ್ಯಾಂಪಲ್ ಡೋಸು ಕೂಡ ನಿಮ್ಗೆ ಇಷ್ಟ ಅಂತ ಅನಿಸಿದ್ರೆ ನಾವು ನಮ್ಮ ಶಕ್ತಿಯನ್ನ, ನೈಜ ಶಕ್ತಿಯನ್ನು ತೋರಿಸಬೇಕಾಗ್ತದೆ. ಕಮಿಷನರ್ ಕಚೇರಿಗೆ ಹೋಗೋದೇನು ದೊಡ್ಡ ಮಾತಲ್ಲ, ಬೇಡ. ನಾವು ಪ್ರಥಮ ಹಂತದಲ್ಲಿ ಪೊಲೀಸರಿಗೆ ಜನಪರವಾದಂತಹ ಹೋರಾಟಗಳನ್ನ ಹತ್ತಿಕ್ಕಬಾರ್ದು, ಸುಳ್ಳು ಕೇಸ್ಗಳನ್ನ ಹಾಕಬಾರ್ದು ಅನ್ನುವಂತಹ ಒಂದು ಸಣ್ಣ ಎಚ್ಚರಿಕೆಯನ್ನು ಕೊಡೋಣ ಅಂತ ಇಲ್ಲಿ ಮೆರವಣಿಗೆಯಲ್ಲಿ ಬಂದಿದ್ದೀವಿ, ಶಾಂತಿಯುತ ಮೆರವಣಿಗೆಯಲ್ಲಿ ಬಂದಿದ್ದೀವಿ. 2 ವಾರಗಳ ಸಮಯವನ್ನು ಕೂಡ ಕೊಟ್ಟಿದ್ವಿ, ಆದ್ರೂ ನಮ್ಗೆ ಅನುಮತಿ ಕೊಡ್ಲಿಲ್ಲ. ಇಲ್ಲಿ ನಮ್ಗೆ ಹೇಳಲಿಕ್ಕಿರುವಂತಹದ್ದು, ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಶ್ನಾತೀತರ, ಸಂವಿಧಾನಕ್ಕಿಂತ ದೊಡ್ಡವರ, ಅವರ ಮೇಲೆ ಈಗ ಅದೇ ಬಿಜೆಪಿ ಪಕ್ಷದ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡದಲ್ಲಿ ಮಾತಾಡಿದ್ರೆ ಅವರ ಮೇಲೆ ಏನು ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿದ್ರು, ಮುಖ್ಯಮಂತ್ರಿ ವಿರುದ್ಧ ಮಾತಾಡಿದ್ರು ಅನ್ನೋ ಕಾರಣಕ್ಕೆ, ಏಕವಚನದಲ್ಲಿ ಮಾತಾಡಿದ್ರು ಅನ್ನೋ ಕಾರಣಕ್ಕಾಗಿ ನೀವು ಸುಮೋಟೋ ಕೇಸ್ ಹಾಕ್ತೀರಿ ಕರ್ನಾಟಕ ಪೊಲೀಸರು, ಸ್ವಯಂ ಪ್ರೇರಿತ ಕೇಸು. ಆದ್ರೆ ಅದೇ ಕಲ್ಲಡ್ಕ ಪ್ರಭಾಕರ್ ಭಟ್ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಅಲ್ರಿ ಅವರು ಏನೇನೋ ಮಾತಾಡಿದ್ರೆ ಇಡೀ ಮುಸ್ಲಿಂ ಸಮುದಾಯದ ಹೆಣ್ಣುಮಕ್ಕಳು ಸೇರ್ಕೊಂಡು ಎಲ್ಲಾ ಹೆಣ್ಣುಮಕ್ಕಳನ್ನ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಒಂದು ಸುಮೋಟೋ FIR ಮಾಡ್ಲಿಕ್ಕೆ ಕರ್ನಾಟಕ ಪೊಲೀಸರಿಗೆ ಆಗಲ್ಲ ಅಂದ್ರೆ ನೀವು ಯಾವ ರೀತಿಯಾದಂತಹ ಡೆಮೋಕ್ರಸಿಯಲ್ಲಿದ್ದೀರಿ? ಕಲ್ಲಡ್ಕ ಪ್ರಭಾಕರ್ ಭಟ್ ಕರ್ನಾಟಕದ ರಾಜ್ಯದಲ್ಲಿ ಒಬ್ಬ ಪ್ರಶ್ನಾತೀತ ವ್ಯಕ್ತಿಯಿಂದ ಏನಾದ್ರೂ ಸಂವಿಧಾನದ ಯಾವ್ದಾದ್ರು ಕಲಂನಲ್ಲಿ ನಮೂದು ಮಾಡಿದಾರ? ಹಾಗಿಲ್ದೇ ಇರುವಾಗ ಅವ್ರ ಮೇಲೆ ಯಾಕೆ ಕೇಸ್ ಹಾಕಲಿಲ್ಲ? ಅವರಿಗೆ FIR ಆದ್ಮೇಲೆ ಕೊನೆಗೆ ನಾಗರಿಕ ಸಮಾಜವೇ ದೂರು
ದಾಖಲಿಸಿ ಅವರ ಮೇಲೆ FIR ಮಾಡಿಸಿದ ಮೇಲೆ ಅದರಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ಗಳು ಅಡಕಾದ್ಮೇಲೆ ಯಾಕೆ ಬಂಧಿಸ್ತಿಲ್ಲ? ನಾವೇನ್ ಮಾಡಿದ್ವಿ? ನಾವೊಂದು ಸಣ್ಣ ಪ್ರತಿಭಟನೆ ಮಾಡಿತ್ತು. ಎಲ್ಲೋ ಬಂದು ರಸ್ತೆ ತಡೆ ಮಾಡಲಿಲ್ಲ, ದಿಢೀರಾಗಿ ಬಂದು ಘೋಷಣೆ ಕೂಗಲಿಲ್ಲ, ಪೊಲೀಸರಿಗೆ ಲೆಟರ್ ಕೊಟ್ಟು ಚಲನ್ ಕಟ್ಟಿ ಅನುಮತಿ ಕೇಳಿ ನಿಷೇಧಾಜ್ಞೆ ಇರಲಿಲ್ಲ. ತೀರಾ ಸಾಂಕೇತಿಕವಾಗಿ ಧರಣಿ ಮಾಡಿದ್ವಿ, ಧ್ವನಿವರ್ಧಕ ಕೂಡ ಬಳಸ್ತದೆ. ಅದ್ರ ಮೇಲೆ ನೀವು FIR ಆಗ್ತೀರಿ ಅಂದ್ರೆ ಎರಡು ರೀತಿಯಲ್ಲಿ ನಮ್ಗೆ ಸ್ಪಷ್ಟನೆ ಬೇಕು. ಒಂದು, ನೀವು ಇಲ್ಲಿ ಸರ್ವಾಧಿಕಾರ ಪೊಲೀಸ್ ರಾಜ್ಯನ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಕಮಿಷನರ್ ಹೇಳಿದ್ದನ್ನ, ಪೊಲೀಸ್ನ ಹಿರಿಯ ಅಧಿಕಾರಿಗಳನ್ನು ಹೇಳಿದ್ದನ್ನ ಇಲ್ಲಿಯ ನಾಗರಿಕ ಸಂಘಟನೆಗಳು, ಜನಸಾಮಾನ್ಯರು ಮಾತ್ರ ಅಲ್ಲ, ರಾಜಕೀಯ ಪಕ್ಷಗಳು ಕೂಡ ಯಾವುದೇ ರೀತಿಯಾದಂತಹ ಪ್ರತಿರೋಧ ಇಲ್ಲದೆ ತಲಾಡಿಸಿಕೊಂಡು ಒಪ್ಕೊಂಡು ಬರಬೇಕು ಅಂತ ನೀವು ಭಾವಿಸಿದ್ದೀರಿ. ಒಂದು. ಇನ್ನೊಂದು, ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವಂಥ ಒಬ್ಬ ಕೋಮುವಾದಿ ಮುಖಂಡ, ಆತನ ವಿರುದ್ಧ ಒಂದು ಶಬ್ದ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಬೀದಿಯಲ್ಲಿ ಕೇಳಬಾರ್ದು ಅಂತ ನಿಮ್ಮ ಉದ್ದೇಶ ಅಂತ ಕಾಣ್ತದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಯಾರು ಧಿಕ್ಕಾರ ಹಾಕಬಾರ್ದು, ಕಲ್ಲಡ್ಕ ಪ್ರಭಾಕರ್ ಭಟ್ನ ಮಾತನ್ನು ಯಾರು ಕೂಡ ಸಾರ್ವಜನಿಕವಾಗಿ ಖಂಡಿಸಬಾರ್ದು, ಅದರ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು. ಈ ಎರಡು ಉದ್ದೇಶಗಳು ನಿಮ್ಗೆ ಇದ್ದಂಗಿದೆ. ಯಾಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರತಿಭಟನೆ ಮಾಡಬಾರ್ದು? ಯಾವ ರೀತಿ ಅಶಾಂತಿಯ ಪರಿಸ್ಥಿತಿ ಆವಾಗ? ಒಂದು ವೇಳೆ ಅಶಾಂತಿಯ ಪರಿಸ್ಥಿತಿ ಇದ್ದಿದ್ರೆ ಯಾಕೆ ನೀವು ನಿಷೇಧಾಜ್ಞೆ ಜಾರಿಗೊಳಿಸ್ತಿಲ್ಲ? ನಿಷೇಧಾಜ್ಞೆ ಜಾರಿಗೊಳಿಸಿದ್ರೆ ಬೇರೆ. ಈಗ ಮೊನ್ನೆ ನಮ್ಮ DYFI ನಾಯಕರು ಪೊಲೀಸ್ ಕಮಿಷನರ್ ಅನ್ನ ಭೇಟಿ ಆದಾಗ ಹೇಳಿದ್ರಂತೆ ಅವರು, ನಾವು ಬೇರೆ ಎಲ್ಲರನ್ನ ಮನವೊಲಿಸಿದ್ವಿ, ಧಾರ್ಮಿಕ ಸಂಘಟನೆಗಳು ಕೂಡ ನಮ್ಮ ಮಾತನ್ನು ಕೇಳಿ ಪ್ರತಿಭಟನೆ ಕೈಬಿಟ್ಟು ಮನವಿ ಕೊಟ್ಟರು, ಈವನ್ ಅವ್ರಿಗಿಂತ ದೊಡ್ಡವರಂತ. ಸ್ವಾಮಿ, ಧಾರ್ಮಿಕ ಧ್ವಜ ಇಟ್ಕೊಂಡವರು ನಿಮ್ಗೆ ಪೊಲೀಸ್ ಕಮಿಷನರ್ ಅಗರ್ವಾಲ್ ಅವರಿಗೆ ದೊಡ್ಡದಾಗಿರ್ಬಹುದು, ನಮ್ಗೆಲ್ಲ. ನಮ್ಗೆ ದುಡಿಯುವ ಜನರ ಧ್ವಜ ಇಟ್ಟವರೇ ದೊಡ್ಡವರು. ನಮ್ಮ ಸಂಘಟನೆಗೆ ನಾವೇ ದೊಡ್ಡವರು. ಮಂಗಳೂರು ನಗರದಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಉಳ್ಳಾಲ ದಿನದಲ್ಲಿ ಸಾವಿರಗಟ್ಟಲೆ ಕುಟುಂಬಗಳಿಗೆ ಗೇಣಿದಾರರಾಗಿ ಜೀತ ಮಾಡ್ತಾ ಇದ್ದವರಿಗೆ ಭೂಮಿ ಕೊಡಿಸಿದಂತ ಪಕ್ಷ ನಮ್ದು. ಆ ಧ್ವಜ ಇದು. ನಿರುದ್ಯೋಗದಲ್ಲಿ ನರಳ್ತಾ ಇದ್ದಂತ ಯುವ ಜನರಿಗೆ ಉದ್ಯೋಗದ ಹಕ್ಕನ್ನು ಎತ್ತಿ ಹಿಡಿಸಿದಂತ ಧ್ವಜ ಇದು. ಈ ಧ್ವಜಕ್ಕೆ ಇರುವಂತ ಗೌರವ, ಇಲ್ಲಿರುವಂತ ಲಕ್ಷಾಂತರ ಬೀಡಿ ಕಟ್ಟುವಂತ ಅಮ್ಮಂದಿರಿದಾರಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಗೆ ಆಯ್ಕೆ ಆದಂತ ಇಲ್ಲಿಯ ನೆಲದ ಮಣ್ಣಿನ ಮಕ್ಕಳ ಹತ್ರ ಕೇಳಿ, ಅವರ ತಾಯಂದಿರವರಿಗೆ ಕಲಿಸಿರುವಂತದ್ದು, ಶಿಕ್ಷಣ ಕೊಡಿಸಿರುವಂತದ್ದು, ಬೀಡಿ ಕಟ್ಟಿ ಬೀಡಿನ ಸೂಪು ಹಿಡ್ಕೊಂಡು ಅಂತಹ ಬೀಡಿ ಕಟ್ಟುವಂತಹ ಮಹಿಳೆಯರಿಗೆ, ಅಮ್ಮಂದಿರಿಗೆ PF, ಬೋನಸ್, ಕನಿಷ್ಠ ಕೂಲಿ ಎಲ್ಲವನ್ನ ಕೊಡಿಸಿದ್ದು ಇದೇ ಧ್ವಜ. ನಿಮ್ಗೆ ಧಾರ್ಮಿಕ ಧ್ವಜ ದೊಡ್ಡದಿರ್ಬೋದು, ಇಲ್ಲಿ ಹಸಿದವರಿಗೆ ಇದೇ ಧ್ವಜ ದೊಡ್ಡದು. ಕೆಂಬಾವುಟ ಧ್ವಜ, ಬಿಳಿ ಬಣ್ಣದ ಧ್ವಜ, ಭಗತ್ ಸಿಂಗ್ ಇರುವಂತಹ ಧ್ವಜ ದೊಡ್ಡದು. ಅಂತ ಒಂದು ಹಿಸ್ಟ್ರಿ ಇದೆ. ನೀವು ನಿನ್ನೆ ಮೊನ್ನೆ ಬಂದು ಈ ದಕ್ಷಿಣ ಕನ್ನಡ ಜಿಲ್ಲೆ ಇತಿಹಾಸ ಗೊತ್ತಿಲ್ಲದೆ ನಮ್ಮ ನಾಯಕರಿಗೆ ಇತಿಹಾಸದ ಪಾಠವನ್ನ ಮಾಡ್ಲಿಕ್ಕೆ ಹೊರಟ್ರೆ ನಾವು ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದ ಪುಟಗಳನ್ನು ತೆರಿಬೇಕಾಗ್ತದೆ. ಈ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಸಲ ಮೆರವಣಿಗೆ ಬಂದಿದ್ದೀವಿ ನೋಡಿ. ನಮ್ಮ ಬೀಡಿ ಕಾರ್ಮಿಕರ ನಾಯಕಿಯಾದಂತ ನಮ್ಮ ಪದ್ಮಾವತಿ ಶೆಟ್ಟಿ ಅವರು ಇದ್ದಾರೆ. ಜಿಲ್ಲಾ ಪಂಚಾಯತಿಗೆ ಒಂದು ಅವಧಿಗೆ ಜಿಲ್ಲಾ ಪಂಚಾಯತಿಗೆ ಸದಸ್ಯರಾಗಿ ಆಯ್ಕೆ ಆದವರು ಇದೇ ತುಳುನಾಡಿ, ಇದೇ ಉಳ್ಳಾಲದ ಮಣ್ಣಿನಲ್ಲಿ ಎಷ್ಟು ವರ್ಷಗಳಿಂದ, 60 ವರ್ಷಗಳಿಂದ ಬೀಡಿ ಕಾರ್ಮಿಕರಿಗಾಗಿ ದುಡಿತಾ ಇದ್ದಾರೆ. ಅವರು ನಿಮ್ಗೆ ದೊಡ್ಡವರಲ್ಲ. ಮರಳು ಮಾಫಿಯಾದವರು ಬಂದ್ರೆ ಕಮಿಷನರ್ ಕಚೇರಿಯಲ್ಲಿ ಬ್ಲಾಕ್ ಟೀ ಸಿಗತ್ತಂತೆ, ನಮ್ಗೆ ನೀರು ಸಿಗಲ್ಲ. ಎಷ್ಟಿದೆ? ನಾವು ಪಟ್ಟಿ ತೆಗಿಬೇಕಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮಸಾಜ್ ಪಾರ್ಲರ್ಗಳಿದೆ? ಆ ಮಸಾಜ್ ಪಾರ್ಲರ್ ನಲ್ಲಿ ಯಾವ್ಯಾವ ದಂಧೆ ನಡೀತಾ ಇದೆ? ಮರಳು ಎಲ್ಲೆಲ್ಲಿಂದ ಯಾವ್ಯಾವ ರೂಟಲ್ಲಿ ಹೋಗುತ್ತೆ? ಕಮಿಷನರ್ ಅವ್ರಿಗೆ ಇದೆಲ್ಲ ಗೊತ್ತಿಲ್ವಾ? ನಾವು ಹೇಳ್ಕೊಡ್ಬೇಕಾ? ಇಲ್ಲಿ ಎಂತ ಹೋರಾಟಗಳನ್ನ ಮಾಡಿದೀವಿ. ಇದೇ ಪೊಲೀಸ್ ಠಾಣೆಗೆ ಬೇಕಾದಷ್ಟು ಮೆರವಣಿಗೆಯನ್ನು ನಾವು ಬಂದಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಪೊಲೀಸ್ ಠಾಣೆಗಳ ಮುಂದೆ ನಾಗರಿಕರ ಹಕ್ಕುಗಳಿಗೆ ಬೇಕಾಗಿ ಹೋರಾಟವನ್ನು ಮಾಡಿದ್ದೀವಿ. ನಾವು ನಮ್ಮ ಮೇಲೆ FIR ಬಿಟ್ಟ ದೊಡ್ಡ ಪ್ರಶ್ನೆ ಏನಲ್ಲ, ಯಾವ ಕಾರಣಕ್ಕಾಗಿ FIR ಆಗಿದ್ದೀರಿ ಅನ್ನುವಂಥದ್ದು ಮಾತ್ರ ನಮಗಿರುವಂತ ಪ್ರಶ್ನೆ. ನಮ್ಮ ಮೇಲೆ 16 FIR ಆಗಿದೆ, 16 ಸಲ ಜೈಲಿಗೆ ಹೋಗಿದ್ದೀವಿ, ಬೇಕಾದಷ್ಟು ಹೋರಾಟಗಳನ್ನ ಮಾಡಿದೀವಿ, ಪೊಲೀಸರ ಲಾಠಿಗಳಿಂದ ಏಟನ್ನು ತಿಂದಿದ್ದೀವಿ. ಆವಾಗೆಲ್ಲ ನೀವು FIR ಆಗಿದ್ದೀರಿ ಅಂತ ನಾವೇನು ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕೂತ್ಕೊಳ್ಳಿಲ್ಲ. ಜೋಕಟ್ಟೆಯಲ್ಲಿ MRPL ಅಂತ ದೈತ್ಯ ಕಂಪನಿಯ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡುವಾಗ ಹಲವು ಬಾರಿ ನಮ್ಮನ್ನು ಬಂಧಿಸಿದ್ರು, ಹಲವು FIR ಆಗಿದ್ರು. ಯಾಕೆ FIR ಆಗಿದ್ರು ಅಂತ ಬಂದು ಕೇಳಿಲ್ಲ, ಕೋರ್ಟಲ್ಲಿ ಫೈಟ್ ಮಾಡಿದ್ವಿ. ಮನಸ್ಸು ಮಾಡಿದ್ರೆ ಆವಾಗ ಇದ್ದಂತ ಸರ್ಕಾರವನ್ನ ಕೊನೆಗೂ ನಮ್ಮ ಹೋರಾಟ, ನಮ್ಮ ಬೇಡಿಕೆ ಕರೆಕ್ಟ್ ಅಂತ ಸರ್ಕಾರ ಅದನ್ನ ಒತ್ತು ಪರಿಹಾರ 600 ಕೋಟಿ ಖರ್ಚು ಮಾಡ್ಬೇಕಂತ ಹೇಳಿ ಕೊಡ್ತಿದ್ದೀವಿ ನಾವು. ಆ ಸೆಟಲ್ಮೆಂಟ್ ಆಗುವಾಗ ನಾವು ಕೇಳ್ಬೋದಿತ್ತು, ನಮ್ಮ ಮೇಲಿನ ಕೇಸನ್ನು ವಾಪಸ್ ತೆಗೀರಿ ಅಂತ. ಕೇಳಲಿಲ್ಲ, ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತೀವಿ ಅಂತ ಹೋಗಿದ್ದೀವಿ. ಪೊಲೀಸ್ ಸ್ಟೇಷನ್ ಮೆರವಣಿಗೆಯನ್ನು ಬರಲಿಲ್ಲ. ಟೋಲ್ ಗೇಟ್ಗೆ ಮುತ್ತಿಗೆ ಹಾಕಿದ ದಿವಸವನ್ನು ನಮ್ಮ ಮೇಲೆ FIR ಮಾಡಿದ್ರಿ. ನಾವೇನು ಮರು ದಿವಸ ಒಂದು ಗೋಳು ಅಲ್ಲಿಲ್ಲ. ನಮ್ಮ FIR ಅನ್ನ ಕ್ಲೋಸ್ ಮಾಡಿ ನೀವು FIR ಆಗಿ ಅನ್ಯಾಯ ಮಾಡಿದ್ರಿಂದ ಪ್ರತಿಭಟನೆ ಕೂರಲಿಲ್ಲ. ಬೇಕಾದಷ್ಟು ನಮ್ಮ ಮೇಲೆ FIR ಗಳಾಗಿದೆ, ಆದ್ರೆ ಅವಾಗೆಲ್ಲ ನಾವು ಪ್ರತಿಭಟನೆ ಮಾಡಿಲ್ಲ. ಆದ್ರೆ ಇಲ್ಲಿರುವಂತಹ ಪ್ರಶ್ನೆ, ತೀರಾ ಸಣ್ಣ ಒಂದು 16-17 ಜನ ಇದ್ದಂತ ಧರಣಿಯನ್ನ, ಶಾಂತಿಯುತವಾದ ಧರಣಿಯನ್ನ ನೀವು ರಸ್ತೆ ತಡೆ ಮಾಡಿದ್ರಿ. ನೀವು ಕಾನೂನು ಭಂಗನ ಮಾಡ್ಲಿಕ್ಕೆ ಏನೇನೋ ಕಾನೂನು ಭಂಗಕ್ಕೆ ಘೋಷಣೆಗಳನ್ನ ಕೂಗಿದ್ರಿ, ಜನರಿಗೆ ತೊಂದರೆ ಉಂಟು ಮಾಡಿದ್ರಿ. ನಿಮ್ಮ ಹತ್ರ ಇದೆಯಲ್ಲ ಸರ್ ವಿಡಿಯೋ? ಇವತ್ತು ರೆಕಾರ್ಡ್ ಮಾಡ್ತಾ ಇದ್ರಿ, ಮೊನ್ನೆನೂ ರೆಕಾರ್ಡ್ ಮಾಡ್ತಾ ಇದ್ರಿ. ನೋಡೋಣ, ಇಲ್ಲೇ ಒಂದು ಡಿಸ್ಪ್ಲೇ ಮಾಡಿ ನಾಗರಿಕರೆಲ್ಲ ನೋಡಿದ್ರಿ. DYFI ನಾಯಕರುಗಳು, ನಮ್ಮ ಹಿರಿಯ ನಾಯಕರು,
ಮಾಡ್ತೀವಿ ಸ್ವಾಮಿ. ಪ್ರಭಾಕರ್ ಭಟ್ ಉಂಟಲ್ಲ, ಅವರ ಎದುರು ಏನೂ ಇಲ್ಲ ಜನರಿಗೆ ಮಾಡಿದಂತ ತ್ಯಾಗ ಬಲಿದಾನದ ಮುಂದೆ. ಅವರು ಯಾವ ರೀತಿಯಲ್ಲಿ ನಿಮ್ಗೆಲ್ಲ ಕಾನೂನು ಬಂಧಕ್ಕೆ ಕೆಲಸ ಮಾಡಿದ್ರು, ಕೊಕ್ಕೋಟಿನ ಜಂಕ್ಷನ್ ಅಲ್ಲಿ ಯಾವ ರೀತಿ ನಾಗರಿಕರಿಗೆಲ್ಲ ಗಲಭೆಗೆ ಪ್ರಚೋದನೆ ಮಾಡಿದ್ರು ಅಂತ ಒಂದು ಡಿಸ್ಪ್ಲೇ ಮಾಡಿ ದೊಡ್ಡ ಸ್ಕ್ರೀನ್ ಹಾಕಿ ಎಲ್ಲ ನೋಡ್ಲಿಲ್ಲ ಅವರು ಜನ. ನಮ್ಮ ಮಾನ್ಯ ಉಳ್ಳಾಲದ ಶಾಸಕ ಖಾದರ್ ಅವರು ನೋಡ್ಲಿ, ಖಾದರ್ ಅವರು ನೋಡ್ಬೇಕು. ಅವರು ರಾಜ್ಯಕ್ಕೆ ಸ್ಪೀಕರ್, ಉಳ್ಳಾಲಕ್ಕೆ ಏನವರು ಉಳ್ಳಾಲಕ್ಕೆ MLA ಅಲ್ವಾ? ರಾಜ್ಯಕ್ಕೆ ಸ್ಪೀಕರ್, ಉಳ್ಳಾಲಕ್ಕೆ MLA. ರಾಜ್ಯದಲ್ಲಿ ಅವರು ಎಲ್ಲ ಪಕ್ಷಗಳ ಶಾಸಕರ ಹಕ್ಕುಗಳನ್ನ ಎತ್ತಿ ಹಿಡಿತಿನಿಂದ ಹೊರಟಿದ್ದಾರೆ ಶಾಸಕ ಖಾದರ್ ಅವರು. ಎಲ್ಲರನ್ನ ಜೋಡಿಸ್ತಾ ಇದ್ದಾರೆ ಅವರು, ಜೋಡಣೆಯಲ್ಲಿ ಬಹಳ ಒಳ್ಳೆ ಇದಿದೆ, ಎಕ್ಸ್ಪರ್ಟ್. ರಾಜ್ಯಕ್ಕೆ ಅವರು ಎಲ್ಲಾ ಶಾಸಕರ ಹಕ್ಕುಗಳನ್ನ ಎತ್ತಿ ಹಿಡಿಯುವವರು. ಉಳ್ಳಾಲದಲ್ಲಿ ಇಲ್ಲಿರುವಂತಹ ನಾಗರಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಅವರ ಹಕ್ಕುಗಳನ್ನ ಪೊಲೀಸರು ಚ್ಯುತಿಗೊಳಿಸಿದಾಗ ಯಾಕೆ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಅವರಿಗೆ ಈ ಕುರಿತು ಅರಿವಿಲ್ವಾ? ಇದೆಲ್ಲ ಆಗ್ತಾ ಇರೋದು ಅವ್ರಿಗೆ ಗೊತ್ತಿಲ್ವಾ? ಅಥವಾ ಸ್ಪೀಕರ್ಗೂ ನನಗೂ ಪೊಲೀಸ್ ಠಾಣೆಗೂ ನಾಗರಿಕರ ಹಕ್ಕುಗಳಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಗೊತ್ತಿದ್ದಾರೆ ಅಂತ ನಮ್ಗೆ ಸ್ಪಷ್ಟತೆ. ನಾವು ಯಾವುದೇ ರೀತಿಯಲ್ಲಿ ಖಾದರ್ ವಿರೋಧಿಗಳಲ್ಲ, ಆದ್ರೆ ನಾಗರಿಕರ ಹಕ್ಕುಗಳಿಗೆ ಧಕ್ಕೆ ಆದಾಗ, ಕೋಮುವಾದಿಗಳಿಗೆ ಮನೆ ಹಾಕುವಂತ ಕೆಲಸಗಳಾದಾಗ ನಾವು ಖಾದರ್ ಅವರ ವಿರುದ್ಧನೂ ಪ್ರತಿಭಟನೆ ಮಾಡ್ತೀವಿ. ಇದು ಇವತ್ತು ಸಾಂಕೇತಿಕ ಧೋರಣೆ. ಹೋಗೋಣ, ಏನಾಗುತ್ತೆ ನೋಡೋಣ. ಇವರು ಇನ್ನೂ ಕೂಡ ಬಹಳ ಏಕವಚನದಲ್ಲೆಲ್ಲ ಮಾತಾಡ್ತಾರಂತೆ ಕಮಿಷನರ್ ಅವರು. ಬಹುಶಃ ಅವ್ರಿಗೆ ಇನ್ನೂ ಕನ್ನಡದ ಮೇಲೆ ಹಿಡಿತಾ ಇಲ್ಲ ಅಂತ ಅನಿಸ್ತದೆ. ಅದರಲ್ಲಿ ಮಾತಾಡ್ತಾ ಇದ್ರೆ ಬೇಜಾರಿಲ್ಲ. ಅದು ಬಿಟ್ಟು ನಾನು ಪೊಲೀಸ್ ಕಮಿಷನರ್, ಮಂಗಳೂರಿನಲ್ಲಿ ಏನೇ ಇದ್ರು ಕೂಡ ನನ್ನ ಒಪ್ಪಿಗೆಯಿಂದ ನಾನು ಪ್ರಸನ್ನವದನಾಗಿದ್ರೆ ನಿಮ್ಗೆ ಮೆರವಣಿಗೆಗೆ ಅನುಮತಿಯನ್ನ ಕೊಡ್ತೀನಿ, ಯಾವಾಗ ಮಾಡಿ. ಇಲ್ಲ ನನಗೆ ಮೂಡಿಲ್ಲ, ನೀವು ಪ್ರತಿಭಟನೆ ಮಾಡಬಾರ್ದು ಅಂದ್ರೆ ಮನವಿ ಕಟ್ಟು ಹೋಗಿ ಅಂತ ಕಮಿಷನರ್ ಹೇಳ್ತಾರಂತಾದ್ರೆ ನಾವು ದೊಡ್ಡ ಮೆರವಣಿಗೆಯನ್ನ ಮಂಗಳೂರು ಪೇಟೆಯಲ್ಲಿ ಕಮಿಷನರ್ ವಿರುದ್ಧ ಮಾಡಬೇಕಾಗತ್ತೆ. ಇಲ್ಲಿ ಒಳ್ಳೆಯ ಅಧಿಕಾರಿಗಳು, ಒಳ್ಳೆಯ ಎಸ್ಪಿಗಳು ಬಂದಾಗ ಅವರಿಗೆ ಹೂವಿನ ಹಾರವನ್ನು ಹಾಕಿದೀವಿ ನಾವು. ಒಳ್ಳೆಯ ಕಮಿಷನರ್ಗಳಿಗೆ ಹೂ ಬುಕ್ಕೆಯನ್ನು ಕೊಟ್ಟು ಬೀಳ್ಗಡೆಗೆಯನ್ನು ಮಾಡಿದೀವಿ. ಅದೇ ರೀತಿ ಕೆಟ್ಟ ಅಧಿಕಾರಿಗಳು ಬಂದಾಗ, 2 ನಂಬರ್ ದಂಧೆಗಳ ಪರವಾಗಿ ನಿಂತಾಗ, ಕ್ರಿಮಿನಲ್ ಜಗತ್ತಿನ ಪರವಾಗಿ ನಿಂತಾಗ, ಕೋಮುವಾದಕ್ಕೆ ಮನೆಯನ್ನು ಹಾಕಿದಾಗ ಅಂತಹ ಕಮಿಷನರ್ಗಳ ವಿರುದ್ಧ ಕಮಿಷನರ್ ಹಠಾವೋ ಚಳವಳಿ ಅಂತ ಮಂಗಳೂರಿನ ಬೀದಿಗಳಲ್ಲಿ ಮಾಡಿದೀವಿ. ಆ ಇತಿಹಾಸದ ಪುಟಗಳನ್ನು ತೆಗೆದು ನೀವು ನೋಡಬೇಕು ಅಂತ ನಾನು ಮಾನ್ಯ ಕಮಿಷನರ್ ಅವರ ಹತ್ರ ವಿನಂತಿಯನ್ನು ಮಾಡ್ತೀನಿ. ಇವತ್ತು ನಮ್ಗೆ ನಾವು ಕಾನೂನುಬದ್ಧ ಹೋರಾಟ ಮಾಡುವವರು. ಇಲ್ಲಿ ಬಂದಿರೋರು ಬಹುತೇಕರೆಲ್ಲರೂ ಕೂಡ ಬೆಂಜಿ ಕಾರು ಅಥವಾ ಒಂದು 10 ಲಕ್ಷದ ಕಾರಲ್ಲಿ ಓಡಾಡುವವರು ಯಾರು ಇಲ್ಲ. ಎಲ್ಲ ದುಡಿಯುವ ಜನ. ನಾವೇನು ಪೊಲೀಸ್ ಠಾಣೆಗೆ ಕಮಿಷನರ್ ಹತ್ರ ಅದಕ್ಕೆ ನೀವು ಅಡ್ಜಸ್ಟ್ ಮಾಡಿ, ಇದಕ್ಕೆ ಅಡ್ಜಸ್ಟ್ ಮಾಡಿ ಅಂತ ಬರುವವರು ಯಾರು ಇಲ್ಲ. ಅಂದ್ರೆ ಜನರ ಹಕ್ಕುಗಳಿಗಾಗಿ ಬರ್ತೀವಿ. ಬೀಡಿ ಕಾರ್ಮಿಕರಿಗೆ ತುಟಿ ಭತ್ಯೆ ಸಿಗಬೇಕು, ಮೆರವಣಿಗೆ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂತ ಬರ್ತೀವಿ. DYFI ನಿಂದ ನಿರುದ್ಯೋಗದ ವಿರುದ್ಧ ಜಾಥಾ ಮಾಡ್ತೀವಿ, ಬಡವರಿಗೆ ನಿವೇಶನ ತೆಗಿಬೇಕು, ಮೆರವಣಿಗೆ ಇದೆ, ಪರ್ಮಿಷನ್ ಕೊಡಿ ಅಂತ ಬರ್ತೀವಿ. ಅಥವಾ ಇನ್ನೊಂದು ಬಡವರ ಶೋಷಿತರ ಪರವಾದಂತ ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ಮನವಿ ಕೊಡಿ ಅಂತ ಬರ್ತೀವಿ. ಅದು ಬಿಟ್ಟರೆ ಯಾವುದೇ ರೀತಿಯಾದಂತಹ ದಂಧೆಗಳಿಗೆ ಅನುಕೂಲ ಮಾಡಿಕೊಡಿ, ನಮ್ಮ ಹತ್ತು ಮರಳಿನ ಗಾಡಿ ಹೋಗ್ತದೆ, ನೀವು ಕಣ್ಣು ಮುಚ್ಚಿದ ಹೇಳಲಿಕ್ಕೆ ನಾವು ಕಮಿಷನರ್ ಕಚೇರಿಗೆ ಬರುವವರಲ್ಲ. ಮತ್ತೆ ನೀವು ಸವಾಲಾಗಿ ತಗೊಳ್ಳೋದಾದ್ರೆ ನಾವು ಸವಾಲೆ, ನಾವೇ ಸವಾಲೆ. ನಾವು ಯಾರು ತಿಳ್ಕೊಂಡಿದ್ದೀರಿ? ಯಾವುದೇ NGOಗಳಲ್ಲ ನಾವು. ಈ ದೇಶದ ಬಲಿಷ್ಠ ಯುವಜನ ಸಂಘಟನೆ DYFI. ಇಲ್ಲಿ CPM ಪಕ್ಷದ ಮುಖಂಡರುಗಳಿದ್ದಾರೆ. ಕೃಷ್ಣ ಸಾಲೇನ್ ಕೂಡ CPM ಪಕ್ಷದ ಮುಖಂಡರು, ಸುನಿಲ್ ಕುಮಾರ್ ಬಜಾಲ್ CPI ಪಕ್ಷದ ಮುಖಂಡರು, CPI ಪಕ್ಷದ ಮುಖಂಡರುಗಳಿದ್ದಾರೆ. ಮೊನ್ನೆ ಕೂಡ ಇದ್ರು. ನಾವಲ್ಲಿ ಈ ದೇಶದ ರಾಷ್ಟ್ರೀಯ ಪಕ್ಷಗಳ ದಕ್ಷಿಣ ಜಿಲ್ಲಾ ಘಟಕ. ನಾವು ಕಮಿಷನರ್ ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸ್ತಾ ಇರ್ಬೇಕಾ? ಧಾರ್ಮಿಕ ಸಂಘಟನೆಗಳು ಬಹಳ ದೊಡ್ಡದು, ನೀವೇನ್ರಿಂದ ಕೇಳ್ತೀರಲ್ರ ಸರ್? ಈ ದೇಶದ ಪ್ರಜಾಪ್ರಭುತ್ವ, ಇಲ್ಲಿಯ ರಾಜಕೀಯ ಪಕ್ಷಗಳ ಕುರಿತು ಏನಾದ್ರೂ ಅರಿವಿದೆಯಾ? ಇನ್ನೊಬ್ರು DCP ಇದಾರಂತ, ಏನ್ ಹೆಸರು ಅವ್ರದ್ದು? DCP ಅವರು ಲಾ ಅಂಡ್ ಆರ್ಡರ್ ಗೋಯಲ್. ಒಬ್ಬರು ಅಗರ್ವಾಲ್, ಇನ್ನೊಬ್ರು ಗೋಯಲ್. ಅವರಿಗೆ ದಕ್ಷಿಣದ ನೆಲದ ಮಣ್ಣಿನ ಗುಣಗಳ ಪರಿಚಯವೇ ಇಲ್ಲ. ಅವ್ರು ಹೇಳ್ತಾರಂತೆ, ನೀವು ಮೆರವಣಿಗೆ ಯಾಕೆ ಮಾಡ್ತೀರಿ, ನೀವು ಪ್ರತಿಭಟನೆ ಯಾಕೆ ಮಾಡ್ತೀರಿ, ನೀವು ಅದ್ಯಾಕೆ ಮಾಡ್ತೀರಿ, ಇದ್ಯಾಕೆ ಮಾಡ್ತೀರಿ, ನೀವು ಕಾನೂನು ಪಾಲಿಸ್ತೀರಾ ಅಂತ. ಸ್ವಾಮಿ, ಕಾನೂನು ಪಾಲಿಸುವಂತೆ ಮಾಡುವಂತಹದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ನಾವೆಲ್ಲಿ ಕಾನೂನು ಉಲ್ಲಂಘಿಸಿದೀವಿ ಹೇಳಿ? ಅದು ಬಿಟ್ಟು ಎಲ್ಲದಕ್ಕೂ ಕೂಡ ಕಮಿಷನರ್ ಕಚೇರಿ, ಒಂದು 10 ಜನರ ಮೆರವಣಿಗೆ ಮಾಡಬೇಕು ಅಂತಾದ್ರೆ ಕಮಿಷನರ್ ಕಚೇರಿಗೆ ಹೋಗ್ಬೇಕು ಅನುಮತಿಗೆ. ಅಲ್ಲಿ ಹೋಗಿ ಪಡಿಬೇಕು ಅಂತಾದ್ರೆ ಪೊಲೀಸ್ ಸ್ಟೇಷನ್ ಹಾಕಿರೋದು, ಪೊಲೀಸ್ ಸ್ಟೇಷನ್ ಒಬ್ಬ ಠಾಣಾಧಿಕಾರಿ ಹಾಕಿರೋದು. ಮೊದಲೆಲ್ಲವೂ ಕೂಡ ಇಲ್ಲೇ ಇತ್ತು. ಈಗ ಠಾಣಾಧಿಕಾರಿಗಳಿಗೆ ಬೆಲೆನೇ ಇಲ್ಲ. ಎಲ್ಲಕ್ಕೂ ಕಮಿಷನರ್ ಕಚೇರಿಗೆ ಹೋಗಿ ಅಂತ. ಕಮಿಷನರ್ ಸಿಕ್ಕಿದ್ರೆ ನಮ್ಗೆ ಬೆಳಿಗ್ಗೆ ಯಾವ ದೇವರ ದರ್ಶನ ಸಿಕ್ಕಿದಷ್ಟು ಪುಣ್ಯ ಅಂತ ಕಾದು ಕುಳಿತುಕೊಳ್ಳುವಂತ ಸ್ಥಿತಿ ಇವತ್ತಿನ ನಾಗರಿಕರಿಗೆ ಅಥವಾ ಸಂಘಟನೆಗಳಿಗೆ ಇದೆ. ಅದನ್ನೆಲ್ಲ ನಾವು ಒಪ್ಪೋ ಪ್ರಶ್ನೆ ಇಲ್ಲ. ನಮ್ಮ ಮೇಲೆ ಹಾಕಿರುವಂತ ಏನು 17 ಜನರ ಮೇಲೆ ಹಾಕಿರುವಂತ ಮೊಕದ್ದಮೆ ಏನಿದೆ, ಅದರಲ್ಲೂ ಕೂಡ ಕೃಷ್ಣಪ್ಪ ಸಾಲಿಯಾನ್ರಿಂದ ಹಿಡಿದು ನಮ್ಮ ಎಲ್ಲ ಹಿರಿಕಿರಿ ನಾಯಕರ ಮೇಲೆ ನೀವು ಮೊಕದ್ದಮೆಯನ್ನು ಹೂಡಿದಿರಿ. ಅದು ಯಾವ ಕಾರಣಕ್ಕಾಗಿ ಹೂಡಿದಿರಿ, ಅದರಲ್ಲಿ ನೀವು ಹಾಕಿರುವಂತಹ ಆರೋಪಗಳೇನಿದೆ, FIR ನಲ್ಲಿ ಕೊಟ್ಟಿರುವಂತಹ ಕಾರಣಗಳೇನಿದೆ, ಅದಕ್ಕೆ ನಮಗೆ ಕ್ಲಾರಿಫಿಕೇಶನ್ ಬೇಕು. ಅದರ ಜೊತೆಯಲ್ಲಿ ಕೋಮುವಾದಿಗಳ ಮೇಲೆ ಇಂತಹ ಎಷ್ಟು ಕ್ರಮಗಳನ್ನು ನೀವು ಕೈಗೊಂಡಿದ್ದೀರಿ? ಶರಣ್ ಪಂಪೆಯಲ್ಲಿ ಎಷ್ಟು ಭಾಷಣ ಮಾಡಲಿಲ್ಲ, ಎಷ್ಟು ಮೆರವಣಿಗೆ ಮಾಡಲಿಲ್ಲ,
ಎಷ್ಟು ರಸ್ತೆ ತಡೆ ಉಂಟಾಗ್ಲಿಲ್ಲ? ನೀವೇ ಕೂಡ ಬೆದರಣಿವಲ್ಲದ ಶೌರ್ಯ ಮೆರವಣಿಗೆ ನಡೀತು. ಶೌರ್ಯ ಮೆರವಣಿಗೆ ಜ್ಯೋತಿಯಿಂದ ಕದ್ರಿವರೆಗೆ ಹಿಂದಿನ ದಿವಸನೇ ಪೊಲೀಸರು ಕಮಿಷನರ್ ಕಚೇರಿಯಿಂದ ಪ್ರಕಟಣೆ ಹೋಯಿತು, ಇವತ್ತೆಲ್ಲ ರಸ್ತೆಗಳ ಸಂಚಾರವನ್ನ ಬದಲಾವಣೆ ಮಾಡಿದ್ದೀವಿ ಅಂತ. ಅವರಿಗೆ ಅದರ ರಸ್ತೆ ಸಂಚಾರದಲ್ಲಿ ಬದಲಾವಣೆ, ನಾವೆಲ್ಲೋ ಬಸ್ಸೆಲ್ಲ ಅಂದ್ರೆ ಮೂಲೆಯಲ್ಲಿ ನಿಂತು 15 ಜನ ಪ್ರತಿಭಟನೆ ಮಾಡಿದ್ರೆ ನಮ್ಮಿಂದ ರಸ್ತೆ ಸಂಚಾರಕ್ಕೆ ಅಡೆತಡೆ ಉಂಟಾಯಿತು ಅಂತ FIR. ಕರ್ನಾಟಕದಲ್ಲಿ ಯಾರ್ದು ಸ್ವಾಮಿ ಸರ್ಕಾರ? ಈಗಲೂ ಬಜರಂಗದಲ್ಲಿದ್ಯಾ? ಈಗಲೂ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ? ಈಗಲೂ ಯಡಿಯೂರಪ್ಪನೇನಾ ನಿಮ್ಗೆ ನಾಯಕ? ಗೃಹ ಮಂತ್ರಿ ಯಾರು ನಿಮಗೆ? ಪರಮೇಶ್ವರ್ ಅವರ ಅಥವಾ ಬಿಜೆಪಿ ಅವರ? ಈ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಬೇಕು. ನಮ್ಗೆಲ್ಲವೂ ಗೊತ್ತಿದೆ ಏನು ನಡೀತದೆ ಅಂತಲೂ ಗೊತ್ತಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ರಾಜನ ಒಪ್ಪುವಂತಹ ಪ್ರಶ್ನೆ ಇಲ್ಲ. UT ಖಾದರ್ ಅವರು ತೆರೆಯ ಮರೆಯಲ್ಲಿ ನಿಂತು ಎಲ್ಲವನ್ನು ಆಡಿಸುತ್ತಾ ಆಟವನ್ನು ನೋಡೋದು ಬೇಡ. ನಮ್ಗೆ ಗೊತ್ತಿದೆ ಖಾದರ್ ಅವರ ಪಾತ್ರ ಏನಿದೆ ಅಂತ. ಸಂದರ್ಭ ಕಾಲ ಬಂದಾಗ ಸರಿಯಾದಂತ ಉತ್ತರ UT ಖಾದರ್ ಅವ್ರದ್ದು ಸಿಗ್ತದೆ. ಕಂಬಳದ ಕೋಣೆಗಳನ್ನು ಓಡಿಸಲಿಕ್ಕೆ ನಮಗೂ ಗೊತ್ತಿದೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತುಗಳಿಗೆ ನಮಸ್ತೆ. ಈ ಒಂದು ಉಳ್ಳಾಲ ಪೊಲೀಸ್ ಸ್ಟೇಷನ್ ಚಲೋ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ DYFI ನ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮುನೀರ್ ಕಾಟಿಪಳ್ಳರವರೇ, ನಿಮ್ಗೆ ಗೊತ್ತಿರಲಿ, ಈ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಚರಿತ್ರೆಯನ್ನು ತೆಗೆದು ನೋಡಿ. ಅನೇಕ ಬಾರಿ ಇಂಥ ಚಲೋ ಕಾರ್ಯಕ್ರಮ ನಡೆಸಿದ್ದೇವೆ. ಯಾಕೆ? ನಮ್ಗೇನು ಬೇರೆ ಕೆಲಸ ಇಲ್ಲ ಅಂತಲ್ಲ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅನ್ಯಾಯ ಅಂತ ಕಂಡು ಬಂದಾಗ ಅದರ ವಿರುದ್ಧ ಇದೇ ಶ್ವೇತ ಪತಾಕೆ, ಇದೇ ಕೆಂಪು ಬಾವುಟ ಅನೇಕ ಬಾರಿ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ, ಅನೇಕ ಹೋರಾಟ ಮಾಡಿದ್ದೇವೆ. ಈ ಬಾರಿ ಯಾಕೆ ನೋಡಿ, ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ 100 ಬಾರಿ ವಿಷವನ್ನ ಕಕ್ಕಿರ್ತಕ್ಕಂಥ ಒಬ್ಬ ಕೋಮು ಕ್ರಿಮಿ ಕನ್ನಡಕ ಪ್ರಭಾಕರ್ ಭಟ್ ಎಷ್ಟೊಂದು ಸಾರಿ ವೇಷ ಭಾಷಣ ಮಾಡಲಿಲ್ಲ. ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ, ಈ ದೇಶದ ಕಾನೂನಿಗೆ ವಿರುದ್ಧವಾಗಿ ಎಷ್ಟು ಬಾರಿ ಭಾಷಣ ಮಾಡಲಿಲ್ಲ? ಯಾವತ್ತಾದ್ರೂ ನೀವು ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸಿದ್ದೀರಾ? ದಾಖಲಿಸಲಿಲ್ಲ. ಒಬ್ಬ ಭಟ್ ಅಲ್ಲ, ಇನ್ನೊಬ್ಬ ಶರಣ್ ಬಂಪೇರಿ, ಜಗದೀಶ್ ಕಾರಂತೆ, ಹೀಗೆ ಅನೇಕ ಕೋಮು ಕ್ರಿಮಿಗಳು ಈ ಜಿಲ್ಲೆಯ ಸೌಹಾರ್ದತೆಯನ್ನ ನಾಶ ಮಾಡಲಿಕ್ಕೆ ಕಳೆದ 3 ದಶಕಗಳಿಂದ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗಿದೆ? ಅದೆಷ್ಟೋ ಯುವಕರ ಬಾಳನ್ನ ಹಾಳು ಮಾಡಿದ್ದಾರೆ, ಎಷ್ಟೋ ಯುವಕರ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟೋ ಯುವಕರು ಇವತ್ತು ಮಂಗಳೂರಿನ ಜೈಲಲ್ಲಿ ಕೊಳೆತಾ ಇದ್ದಾರೆ. ಇವತ್ತು ಇಂಥವರು ಇವತ್ತಿಗೂ ಕೂಡ ದ್ವೇಷ ಭಾಷಣ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇವರ ಈ ಒಂದು ಆಟವನ್ನ ಧಿಕ್ಕರಿಸಿ ಇಡೀ ರಾಜ್ಯದ ಜನತೆ 6-7 ತಿಂಗಳ ಮೊದಲು ಇವರಿಗೆ ಸರಿಯಾದ ಪಾಠವನ್ನ ಕಳಿಸಿದ್ರು. ಆದ್ರೆ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮತ್ತೆ ಅವರನ್ನ ಆಯ್ಕೆ ಮಾಡಿರ್ತಕ್ಕ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಇವತ್ತು ಈ ಜಿಲ್ಲೆಯ ಪೊಲೀಸ್ ಅವರು ಕೂಡ ಸರ್ಕಾರ ಬದಲಾದ ಇವ್ರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಬದಲಾಗಿಲ್ಲಲ್ಲ, ಅದಕ್ಕೆ ಅವರು ಎನಿಸಿದ್ದಾರೆ ರಾಜ್ಯದಲ್ಲಿ ಅದೇ ಯಡಿಯೂರಪ್ಪ, ಅದೇ ಬಿಜೆಪಿ ಸರ್ಕಾರ ಇದೆ ಅಂತ ಎನಿಸ್ಕೊಂಡಿದ್ದಾರೆ. ಗೊತ್ತಿರಲಿ, ಸರ್ಕಾರ ಬದಲಾಗಿದೆ. ಅದಕ್ಕೋಸ್ಕರ ಭಾರಿ ದೊಡ್ಡ ರೀತಿಯ ಈ ರಾಜ್ಯದ ಜನ ಕೆಲಸ ಮಾಡಿದ್ದಾರೆ. ಆದ್ರೆ ಇವತ್ತು ಎಲ್ಲೋ ಶ್ರೀರಂಗಪಟ್ಟಣದಲ್ಲಿ ವೇಷ ಭಾಷಣ ಮಾಡಿ, ಅದು ಕೂಡ ಎಂತೆಂತ ಮಾತುಗಳನ್ನಾಡಿದ್ದಾರೆ. ಒಂದು ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಅಶ್ಲೀಲವಾಗಿ ಮಾತಾಡ್ತಂದಾದ್ರೆ ಏನ್ ಮಾಡ್ಬೇಕು? ಇವರನ್ನ ಸ್ವಯಂ ಪ್ರೇರಿತ ಕೇಸನ್ನು ಅಲ್ಲಿ ದಾಖಲಿಸಬೇಕಿತ್ತು. ಆದ್ರೆ ಭಟ್ಟನ ವಿರುದ್ಧ ಒಂದೇ ಒಂದು ಅವನಂದು ಏನು ಕಿತ್ತೇಸಲಿಕ್ಕೆ ಇವರಿಂದ ಆಗ್ಲಿಲ್ಲ, ಏನಾಗಿಲ್ಲ. ಅದರ ಭಾಗವಾಗಿ ಏನಾಯ್ತು ಇವತ್ತು? ಆ ಹೆಗಡೆ ಎಲ್ಲೋ ಗುಹೆ ಒಳಗಿದ್ದ ಈಗ ಮತ್ತೆ ಬಂದಿದ್ದಾನೆ ಹೆಗಡೆ. ಅವನು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾನೆ. ಅಂದ್ರೆ ಸರ್ಕಾರ ಈ ನಮ್ಮನೆ ಇದ್ರೂ ಕೂಡ ಅವ್ರು ಮಾತಾಡ್ತಿದ್ದಾರೆ. ಈ ಸರ್ಕಾರದ ಬಗ್ಗೆ ಏನ್ ಹೇಳ್ಬೇಕಂತ ನೀವು ಆಲೋಚನೆ ಮಾಡಿ ಬಂದ್ಬೇಡಿ. ಅದರ ವಿರುದ್ಧ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಡಪಕ್ಷಗಳಾಗ್ಲಿ, ಈ ಶ್ವೇತ ಪತ್ರಿಕೆ ಆಗ್ಲಿ ಅನೇಕ ವರ್ಷಗಳಿಂದ ಈ ಕೋಮುವಾದದ ವಿರುದ್ಧ ತ್ಯಾಗ ಬಲಿದಾನದ ಪರಂಪರೆ ಇಟ್ಕೊಂಡು ಹೋರಾಟ ಮಾಡಿದಂತ ಚರಿತ್ರೆ DYFIಗಿದೆ. ಗೊತ್ತಿರಲಿ, ಪೊಲೀಸ್ ಇಲಾಖೆಗೆ ಅಂತ ಹೋರಾಟವನ್ನ ಮಾಡಿದೀವಿ. ಆದ್ರೆ ಇವತ್ತು ನಾವು ಆ ಭಟ್ಟನ ವಿರುದ್ಧ ಅವರ ಮೇಲೆ ಕೇಸ್ ದಾಖಲಿಸಬೇಕಂತ ಹೇಳಿ ನಾವು ಹೋರಾಟ ಮಾಡಿದ್ರೆ ನಮ್ಮ ಮೇಲೆನೆ ಇವತ್ತು ಕೇಸನ್ನು ದಾಖಲಿಸ್ತಾರೆ. ನೋಡಿ ಎಂತ ವಿಪರ್ಯಾಸ. ನಾವು ಹೇಳಿದ್ದು ನಿಮಗೆ ಅರ್ಥ ಆಗ್ಲಿಲ್ಲ ಅಂತ ಅಷ್ಟೇ.
ಪೊಲೀಸರಿಗೆ ಅರ್ಥ ಆಗಲಿ. ನಾವು ಹೇಳುದು ಕರ್ನಾಟಕ ಪ್ರಭಾಕರ್ ಭಟ್ರ ವಿರುದ್ಧ ಕೇಸ್ ಹಾಕ್ಲಿಕ್ಕೆ ಅವ್ರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ, ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಅಂದ್ರೆ ಯಾವ ರೀತಿ ಪೊಲೀಸರು ಸ್ವಲ್ಪ ತಿಳ್ಕೊಳ್ಳಿ. ಈ DYFI ಸಂಘಟನೆ ಏನು ನಮ್ಮ ಜಿಲ್ಲಾ ಅಧ್ಯಕ್ಷರು ಹೋದಾಗ ಅಮಿತ್ ಏನು ಮಾತಾಡ್ತಾರೆ ಅಂದ್ರೆ ಎಲ್ಲಾ ವಿಚಾರವನಿಗೆ ಅವ್ರು ಮಾತಾಡುವಾಗ ಹೇಳ್ತಾರೆ. ಅದೇ ಅಸಂಬದ್ಧ ಮಾತುಗಳನ್ನ ಆಡ್ತಾರೆ ಅಂತಾದ್ರೆ DYFI ನ ಚರಿತ್ರೆಯನ್ನ ಕಮಿಷನರ್ ಅನುಪಮ್ ಅಗರ್ವಾಲ್ ಹಿಡಿದು ಉಳ್ಳಾಲ ಪೊಲೀಸ್ ಸ್ಟೇಷನ್ ನ ಸಾಮಾನ್ಯ ಕಾನ್ಸ್ಟೇಬಲ್ಗೆ ನಾವು ಹೇಳ್ತೀವಿ ಕೇಳಿ. 2003ನೇ ಇಸವಿ ಗ್ರಾಮೀಣ ಕೃಪಾಂಗ ನೌಕರರ ಹೋರಾಟ. ನಿಮ್ದಲ್ಲಿ SIಗಳು ಇದ್ದಾರಲ್ಲ, ನಿಮ್ಮ ಹಾಗೆ 179 ಜನ SIಗಳಿದ್ರು, ನೂರಾರು ಸಂಖ್ಯೆಯಲ್ಲಿ ಕಾನ್ಸ್ಟೇಬಲ್ ಇದ್ರು. ಸುಪ್ರೀಂ ಕೋರ್ಟ್ ನ ತೀರ್ಪು ಬಂತೆ ಅಂತ ಹೇಳಿ 18,000 ಕೃಪಾಂಗ ನೌಕರರ ಕೆಲಸ ಹೋಯ್ತು. 179 SIಗಳ ಕೆಲಸ ಹೋಯ್ತು, ಕಾನ್ಸ್ಟೇಬಲ್ ಕೆಲಸ ಹೋಯ್ತು, ಜಡ್ಜಿಗಳ ಕೆಲಸ ಹೋಯ್ತು. ಆವಾಗ ಈ ಕೃಪಾಂಗ ನೌಕರರ ಪರವಾಗಿ ಯಾರು ಇರ್ಲಿಲ್ಲ. ಇದೇ DYFI ನ ಶ್ವೇತ ಪತಾಕೆ ಅವರಿಗೆ ನೆರಳನ್ನ ಕೊಟ್ಟದ್ದು, ಅವರಿಗೆ ಪುನರ್ಜನ್ಮವನ್ನು ಕೊಟ್ಟದ್ದು. 5 ತಿಂಗಳ ಕಾಲ ಹೋರಾಟ ಮಾಡಿ ಮತ್ತೆ ಕಾಕಿ ಡ್ರೆಸ್ ಅನ್ನು ಹಾಕಿ ಸ್ಟೇಷನ್ ಒಳಗಡೆ SI ಆಗಿ ನಂತರ ಪ್ರಮೋಷನ್ ಆಗಿರೋದು ಇದೆ ಅಂತಾದ್ರೆ ನೀವು DYFI ಗೆ ಸೆಲ್ಯೂಟ್ ಹೊಡಿಬೇಕು, ನೀವು DYFI ಗೆ ಸೆಲ್ಯೂಟ್ ಹೊಡಿಬೇಕು. ಅಂತ ಹೋರಾಟವನ್ನ ಕಟ್ಟಿದ್ದು DYFI ಮಾತ್ರ ಅಲ್ಲ, ಪೊಲೀಸ್ನವರ ಮೇಲೆ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಆಪಾದನೆಗಳು ಬಂದಾಗ ನಾವು ನಿಮ್ಮ ಪರವಾಗಿ ನಿಂತಿದ್ದೇವೆ. ಅದು ಗೊತ್ತಿರಲಿ. 20 ವರ್ಷಗಳ ಹಿಂದೆ ಬಸ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಂಜುನಾಥ್ ಕುಂದರ್ ಅಪಹರಣ ಪ್ರಕರಣ ಆಯಿತು. ಎಲ್ಲರೂ ಪೊಲೀಸರ ವಿರುದ್ಧ ಇದ್ದಾಗ ಸತ್ಯ ಸಂಗತಿ ನಮಗೆ ಗೊತ್ತಿತ್ತು, DYFI ಗೊತ್ತಿತ್ತು. ನಾವು ಪೊಲೀಸರ ಪರವಾಗಿ ನಾವು ನಿಂತಿದ್ದೇವೆ, ನೆನಪಿಟ್ಟುಕೊಳ್ಳಿ. ಮಾತ್ರ ಅಲ್ಲ, ಸ್ವಲ್ಪ ತಿಳ್ಕೊಳ್ಳಿ. ಹಿಂದೆ ಹೋಗಿ ಸೀಮಂತ್ ಕುಮಾರ್ ಸಿಂಗ್ ಅಂತ ಒಬ್ರು SP ಇದ್ರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ. ಭಾರಿ ಒಳ್ಳೆ ಆಫೀಸರ್. ಅವರು ಇದೇ ಕೋಮುವಾದಿಗಳ ಬಜರಂಗಿಗಳ ಹೆಡಮುಲಿಗಳನ್ನ ಕಟ್ಟಿದಾಗ ಇವರು ಏನ್ ಮಾಡಿದ್ರು ಗೊತ್ತಾ? ಬಜರಂಗಿಗಳು ಅವರ ಹಿಂದೂ ವಿರೋಧಿ ಅಂತ ಹೇಳಿ ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂದಿಗೆ ಕರೆ ಕೊಟ್ಟರು. ಅಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸಿದಾಗ ನಿಮ್ಮ ಪರವಾಗಿ ದೃಢವಾಗಿ ನಿಂತದ್ದು ಇದೇ ಶ್ವೇತ ಪತಾಕೆ DYFI. ಮಾತ್ರ ಅಲ್ಲ, ಇವತ್ತು ಈ ಬಜರಂಗಿಗಳು ಕಳೆದ 3 ದಶಕಗಳಿಂದ ಪೊಲೀಸ್ ಸ್ಟೇಷನ್ ನ ಬಜರಂಗ ದಳದ ಆಫೀಸ್ ಮಾಡ್ಲಿಕ್ಕೆ ಹೊರಟರು. ಎಷ್ಟು ಸರಿ ಅವರು ನಿಮ್ಮ ಆಫೀಸ್ ನ ಮುಂದೆ ಧರಣಿ ಕೂಡಲಿಲ್ಲ. ಪೊಲೀಸರ ಮೇಲೆ, SIಗಳ ಮೇಲೆ, ಅಧಿಕಾರಿಗಳ ಮೇಲೆ ಏನೇನೋ ಮಾತುಗಳನ್ನ ಆಡಿದ್ರು. ಅಂತ ಸಂದರ್ಭದಲ್ಲೂ ಕೂಡ ಕಾನೂನು, ನ್ಯಾಯ, ನೀತಿ ಅಂತ ಹೇಳಿ ನಿಮ್ಮ ಪರವಾಗಿ ದೃಢವಾಗಿ ನಿಂತದ್ದು DYFI. ನೆನಪಿರ್ಲಿ. ಅಂದ್ರೆ DYFI ನ ಚರಿತ್ರೆನಂತೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಆಗ್ಲೇ ಒಬ್ರು, ನನ್ನ ಹೆಸರು ಹೇಳಲ್ಲ, ಅವ್ರು ಪೊಲೀಸ್ ಬಂದು ಹೇಳಿದ್ರು, ಸ್ವಾಮಿ ಎಂಕ್ಲದಾಳ ತಪ್ಪಿಜ್ಜಿ ಎಂಗ ನಿತ್ಯದ ಕೇಸ್ ಮಾಡ್ರಿ ಅಂತ ಹೇಳಿ. ಏರ್ ಮಕ್ಕಳ ನಿತ್ಯದ ಅಮ್ಮೆಪ್ಪುಡು ನಾವು ಗೊತ್ತಿಲ್ಲದೆ ಅದೇ ಆ ರೀತಿಯಾಗಿ ಮೇಲಿಂದ ಒತ್ತಡ ಅಂತ ಹೇಳುವಾಗ ಕಮಿಷನರ್ ಮತ್ತು ಏನು ಇವರ ಶಾಸಕರಿದ್ದಾರಲ್ಲ ಅವರ ಚಕ್ಕಂದದಿಂದ ನಮ್ಮಂತ ಜನಪರವಾಗಿ ಯೋಚನೆ ಮಾಡ್ತಕ್ಕಂತ ಮೇಲೆ ಇವತ್ತು ಕೇಸುಗಳನ್ನ ಹಾಕಿದ್ದಾರೆ ನೋಡಿ. ಆದ್ರೆ ನಾವು ಇದಕ್ಕೆ ಬಂದೋದಿಲ್ಲ. ಯಾಕೆ ಹೇಳಿ? ನಮಗೆ ಕೇಸು ಬಿದ್ದಷ್ಟು ನಾವು ಮತ್ತೆ ಎದ್ದು ನಿಲ್ತೇವೆ. ನಿಮ್ಮ ಕೇಸಿಗೆ ನೀವೇನ್ ಮಾಡ್ತೀರಿ? ಕೇಸ್ ಹಾಕ್ತೀರಾ? ಇಲ್ಲಿ ಬಂದವರ ಒಬ್ಬೊಬ್ಬರು ಮುಖಂಡರು ನನ್ನನ್ನ ಸೇರಿಸಿ ನಮ್ಮ ಚರಿತ್ರೆ ತೆಗೆದಿ ನಮ್ಮ ಮೇಲೆ ಕೇಸ್ ಇದೆ. ಏನೇನ ಪಾಪದ ಬೇರೆ ಜೋಕಿಯಲ್ಲಿ ಕೇಳಿದ್ದು ಜೈಲಿಗೆ ಹೋದ ಕೇಸ್ ಹತ್ತಿಲ್ಲ. ನಮ್ಮ ಮೇಲೆ ಇರ್ತಕ್ಕಂಥ ಕೇಸ್ ಯಾವುದು? ಬಡವರಿಗೆ ಭೂಮಿ ಸಿಗ್ಬೇಕಂತೇಳಿ ಇದೇ ಮಂಗಳೂರಿನ ಜೈಲಿನಲ್ಲಿ ಹೆಚ್ಚಿನದವರು ನಾವು ಜೈಲಲ್ಲಿ ಇದ್ರು. ಬಡವರಿಗೆ ಭೂಮಿ ಸಿಗ್ಬೇಕಂತೇಳಿ ಬೀದಿ ಕಾರ್ಮಿಕರ ಪ್ರಶ್ನೆ, ಕಟ್ಟಡ ಕಾರ್ಮಿಕರ ಪ್ರಶ್ನೆ, ಬೀದಿ ಬದಿ ವ್ಯಾಪಾರಸ್ಥರ ಪ್ರಶ್ನೆಯಲ್ಲಿ ನಮ್ಮೆಲ್ಲ ಕೇಸ್ ಬಿದ್ದಿದೆ, ಜೈಲಿಗೆಲ್ಲ ಹೋಗಿ ಬಂದಿದ್ದೇವೆ. ಆಯ್ತಾ? ಆದ್ರಿಂದ ನಮ್ಮ ಕೇಸುಗಳಿಗೆ ನಾವು ಹೆದರೋದಿಲ್ಲ. ಮತ್ತೇನ್ ಮಾಡ್ತೀರಿ? ದೊಡ್ಡ ಪಡೆಯನ್ನು ನಿಲ್ಲಿಸಿರಿ. ಪೊಲೀಸರನ್ನ ನಾವೇನು ಓಡಿ ಹೋಗೋರಲ್ಲ. ಲಾಠಿ ಚಾರ್ಜಿನ ಪೆಟ್ಟನ್ನು ಕೂಡ ನಾವು ತಿಂದಿದ್ದೀವಿ. ಮಂಗಳೂರಿನಲ್ಲಿ ಕುಡಿಯುವ ನೀರಿನ ಪ್ರಶ್ನೆ ಬಂದಾಗ ಇದೇ DYFI ನ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಶಾಂತಿಯುತವಾಗಿ ಮಾಡಿದಾಗ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅದಕ್ಕೂ ಎದೆಗೊಂದಿಲ್ಲ. ನಮ್ಮ ಹೋರಾಟದಿಂದ ಮಂಗಳೂರಿನ ಲಕ್ಷಾಂತರ ಜನರಿಗೆ
ಮೊನ್ನೆ ಅವರಿಗೆ 15 ವರ್ಷ ಕುಡಿಯುವ ನೀರಿನ ದರ ಏರಿಕೆ ಆಗಿಲ್ಲ. ನಮ್ಮ ಹೋರಾಟದಿಂದ, DYFI ನ ಹೋರಾಟದಿಂದ. ಇನ್ನೊಂದು ಸತ್ಯ ಸಂಗತಿ ನಿಮ್ಗೆ ಗೊತ್ತಿರಲಿ, DYFI ಅನ್ಯಾಯ ಬಂದರು ಮಣ್ಣು ತಿಂದು ಹೋಗ್ತಾರೆ ಅವರು. ಮಂಗಳೂರಿನ ರಸ್ತೆಯಲ್ಲಿ ರಿಕ್ಷಾ ಕಾರ್ಮಿಕರನ್ನ ಹೊರಲಾಡಿಸಿ ಹೊಡೆದ ಒಬ್ಬ ಪೊಲೀಸ್ ಅಧಿಕಾರಿ ಸ್ಟೇಷನ್ ಒಳಗಡೆ ತನ್ನನ್ನೇ ತಾನು ಶೂಟೌಟ್ ಮಾಡಿ ಸತ್ತ. ನೆನಪಿರ್ಲಿ. ಅಷ್ಟು ಮಾತ್ರ ಅಲ್ಲ, ಕುಡಿಯುವ ನೀರಿನ ಹೋರಾಟ ಜನರಿಗಾಗಿ ನಾವು ಮಾಡಿದ ಹೋರಾಟ. ಜನರಿಗಾಗಿ ಜನ ಅಯ್ಯೋ ಪಾಪ ಅಂದ್ರೆ ನಂಬರವಾಗಿದ್ರು. ಆದ್ರೆ ಪೊಲೀಸ್ನವರು ಒಬ್ಬನ ಇದರಿಂದ ಏಕಾಏಕಿ ಲಾಠಿ ಚಾರ್ಜ್ ಮಾಡಿದ್ರು. ಅವರು ಕೂಡ ಸುಸೈಡ್ ಮಾಡಿಬಿಟ್ರು. ಅವರು ಸುಸೈಡ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಜಿಲ್ಲೆಯ ದುಡಿಯುವ ವರ್ಗಕ್ಕೆ ಜನರಿಗೆ ಅನ್ಯಾಯ ಮಾಡಿದಂತ ಒಬ್ಬ ಜಿಲ್ಲಾಧಿಕಾರಿ ಎಲ್ಲಿ ಹೋಗಿದ್ದಾರಂತಿಲ್ಲ. ಅಂತಹ ಈ ಜಿಲ್ಲೆಯ ದುಡಿಯುವ ವರ್ಗಕ್ಕೆ, ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿದಂತ ಅಧಿಕಾರಿಗಳು ಯಾರೂ ಉಳಿದಿಲ್ಲ. ಅನುಪಮ್ ಅಗ್ರವಾಲ್ ನೀವು ಸಾಯೋ ತನಕ ಮಂಗಳೂರಿನಲ್ಲಿ ಇವರಲ್ಲ, ನೆನಪಿರ್ಲಿ. ಆದರೆ ಈ ಜಿಲ್ಲೆಯ ಜನ ನಾವು ಮತ್ತೆ ಜನರ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಿಮ್ಗೆ ಬಿಳಿ ಬಾವುಟ ಕಣ್ಣಿಗೆ ಕಂಡಾಗ ಅದು ಬಿಳಿ ಅಂತ ಕಾಣ್ಬೋದು. ಸರಿ ದುರ್ಬಿನಿದು ನೋಡಿ, ಅಲ್ಲಿ ಕೆಂಪು ಕಾಣ್ತಾ ಇದೆ. ಈ ಜಿಲ್ಲೆಯ ದುಡಿಯುವ ಜನತೆಯ ಪರವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಕೆಂಬಾವುಟದ ಚಳವಳಿ ಭಾರಿ ಬಲಿಷ್ಠವಾಗಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಈ ಪೊಲೀಸರು ಅರ್ಥ ಮಾಡ್ಕೊಳ್ಳಿ, ಇದೇ ಉಳ್ಳಾಳದ ಮಣ್ಣಿನಲ್ಲಿ 2 ಬಾರಿ CPM MLAಗಳು ಗೆದ್ದಿದ್ದಾರೆ, 2 ಬಾರಿ ಕಮ್ಯುನಿಸ್ಟ್ ಪಕ್ಷದ MLAಗಳು ಗೆದ್ದಿದ್ದಾರೆ. ನೀವು ಕುಡ್ಕೋಸಿ BJP ಅವರು ಗೆದ್ದದ್ದು 1 ಬಾರಿ, ನಾವು 2 ಸಾರಿ ಗೆದ್ದಿದ್ದೇವೆ ಉಳ್ಳಾಳದಲ್ಲಿ, ನೆನಪಿರಲಿ. ಆದ್ರಿಂದ ನಮ್ಮ ಚಳವಳಿಯನ್ನ, ನಮ್ಮ ಹೋರಾಟವನ್ನ ನೀವು ನಗಣ್ಯ ಅಂತ ಮಾಡಬೇಡಿ. ನೀವೇನು ಕೇಸ್ ಹಾಕಿದ್ದೀರಾ ಆ ಕೇಸನ್ನು ವಾಪಸ್ ಮಾಡ್ಕೊಳ್ಳಿ. ಇಲ್ದಿದ್ರೆ ನಾವು ಹೇಳಿದವರಲ್ಲ, ನಾವು ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಪರಿಣಾಮಕಾರಿಯಾದಂತಹ ಚಳವಳಿಯನ್ನು ಕಟ್ಟಿ ನಾವು ಮತ್ತೆ ಎದ್ದು ಬರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. DYFI ಜಿಂದಾಬಾದ್. ಗ್ರಾಮ ಸಮಿತಿ ಅಧ್ಯಕ್ಷರಾದಂತಹ KH ಇಕ್ಬಾಲ್ ರವರು, ಕಾರ್ಯದರ್ಶಿ ಹೈದರ್ ಅರೇಕಳ, ಅದೇ ರೀತಿಯಲ್ಲಿ ಮುಖಂಡರಾದಂತಹ ಅಶ್ಫಾಕ್ ಅಲೇಕಲ, ಅಮೀರ್ ಉಳ್ಳಾಲ್ ಬೈ, ರಜಾಕ್ ಮುಡಿಪು, ನೌಶಾದ್ ಕುರ್ನಾರ್ ಅವರಿದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸ್ತಾ ಮುಂದಕ್ಕೆ ನಮ್ಮ CPI ಕಾರ್ಯದರ್ಶಿ ಅಂತ B ಶೇಖರ್ ಅವರು ಮಾತನಾಡಬೇಕಾಗಿದೆ ನಮಗೆ ಕೇಳ್ಕೊಳ್ತಾರೆ. ನಾವು ನಡೆಸ್ತಾ ಇದ್ದೇವೆ. ಏನು ಇವತ್ತು ನಮ್ಮ ನ್ಯಾಯದ ಬೇಡಿಕೆ ಏನು ಅನ್ನುವಂಥ ವಿಚಾರದಲ್ಲಿ ಬಹಳಷ್ಟು ಸವಿಸ್ತಾರವಾದಂಥ ಮಾತುಗಳನ್ನು ಆಡಿದರು. ಆದರೆ ಇವತ್ತು ಪೊಲೀಸ್ ಇಲಾಖೆ ಏನು ನ್ಯಾಯದ ಪರವಾಗಿ ನಿಲ್ಲಬೇಕಿತ್ತು, ಅದಕ್ಕೆ ತದ್ವಿರುದ್ಧವಾಗಿ ಒಂದು ನಿಷ್ಪಕ್ಷಪಾತವಾದಂಥ ಧೋರಣೆಯನ್ನು ಅನುಸರಿಸಬೇಕಿತ್ತು. ಅದಕ್ಕೆ ತದ್ವಿರುದ್ಧವಾಗಿ ವರ್ತನೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಾವಿವತ್ತು ಸಾಂಕೇತಿಕ ಅಲ್ಲ, ಒಂದು ಸಣ್ಣ ರೀತಿಯ ಎಚ್ಚರಿಕೆಯನ್ನ ಈ ರಾಜ್ಯದ ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗೆ ನಾವು ಕೊಡ್ಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ದೇವೆ. ಬಹಳ ಸ್ಪಷ್ಟವಾಗಿದೆ, ಈ ಒಂದು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆ ಏನು ಒಂದು ಕಾರ್ಮಿಕ ಚಳವಳಿಯ ಕೆಂಬಾವುಟದ ಹೋರಾಟದಿಂದ ಬಹಳಷ್ಟು ಕುಟುಂಬಗಳು ಇವತ್ತು ಹಕ್ಕುಗಳನ್ನ ಪಡೆದಿದ್ದಾರೆ, ಭೂಮಿಯನ್ನ ಪಡೆದಿದ್ದಾರೆ, ಹಲವಾರು ಸವಲತ್ತುಗಳನ್ನ ಪಡೆಯಲಿಕ್ಕೆ ಕಾರಣವಾದಂತ ಇವತ್ತು DYFI ಬಾವುಟ ಇರಬಹುದು, CPIM ನ ಕೆಂಬಾವುಟ ಇರಬಹುದು, CPI ನ ಕೆಂಬಾವುಟ ಕತ್ತಿತನೆ ಗುರುತು ಇರಬಹುದು. ಇದೆಲ್ಲ ಈ ಜಿಲ್ಲೆಯ ಜನರಿಗೆ ಪರಿಚಯವಾಗಿರುವಂತದ್ದು. ಅದು ಇತ್ತೀಚೆಗೆ ಏನು BJP ತನ್ನ ಒಂದು ಅಧಿಕಾರಕ್ಕೋಸ್ಕರ ಏನು ಸಂಘ ಪರಿವಾರದ ಮುಖಾಂತರ ಚಟುವಟಿಕೆಯನ್ನ, ಕೋಮು ಚಟುವಟಿಕೆಗಳನ್ನ ಸಕ್ರಿಯವಾಗಿ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಕೆಲವೊಂದು ಬಾಯಿ ಬಡುಕ ಧರ್ಮದ ಧಾರ್ಮಿಕ ನಾಯಕರು ಇವತ್ತು ಹುಟ್ಟುಕೊಂಡಿದ್ದಾರೆ. ಅದರಲ್ಲಿ ಎತ್ತಿದ ಕೈ ಇವತ್ತು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ. ಅವರ ಭಾಷಣವನ್ನ ಇವತ್ತು ಈ ದೇಶ ಅಲ್ಲ, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೋಡಿದ್ದಾರೆ. ಎಷ್ಟೊಂದು ಕ್ವಾಲಿಟಿಯ ಭಾಷಣ ಮಾಡ್ತಾರೆ, ಎಷ್ಟೊಂದು ಒಂದು ಜನರಿಗೆ ಒಳ್ಳೆಯ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಆದ್ರೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಅವರು ಮಾಡಿದಂಥ ಭಾಷಣ, ಬಹುಶಃ ಅವರು
ಹಲೋ, ಅವರು ಶ್ರೀರಂಗಪಟ್ಟಣದಲ್ಲಿ ಮಾಡಿದಂಥ ಭಾಷಣ ಒಂದು ಕೋಮಿನ ಮಹಿಳೆಯರನ್ನ ಉದ್ದೇಶಿಸಿ ಮಾಡಿದಂಥ ಭಾಷಣ ಅಲ್ಲ. ಈ ದೇಶದ ಈ ಒಂದು ಭೂಮಿಯ ಎಲ್ಲ ಮಹಿಳಾ ಸಮಾಜಕ್ಕೆ ಅಪಮಾನವಾಗುವಂತಹದ್ದು, ಅವರ ಮನಸ್ಸಿಗೆ ನೋವು ಆಗುವಂಥದ್ದು, ಅವರ ಖಾಸಗಿ ಗಂಡಂದಿರ ವಿಚಾರದಲ್ಲಿ ಅಥವಾ ಅಶ್ಲೀಲವಾಗಿ ಮಾಡಿದಂಥ ಭಾಷಣ ಅದನ್ನು ಯಾರು ಕೂಡ ಒಪ್ಪುವಂಥದ್ದಲ್ಲ. ಇವತ್ತು ಮಹಿಳಾ ಸಮಾಜ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದಾರೆ. ನಾವು ಆಡುವಂತಹ ಭಾಷಣದಲ್ಲಿ, ನಾವು ಖಂಡನೆ ಮಾಡುವಂತ ಭಾಷಣದಲ್ಲಿ ಅಲ್ಲ. ಇವತ್ತು ಮಹಿಳೆಯರು ಭಾಷಣ ಮಾಡುವಂಥದ್ದನ್ನ ನೀವು ಕೇಳಿದ್ರೆ ಅವರದೇ ಭಾಷೆಯಲ್ಲಿ ಅವರು ಭಟ್ರಿಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಅವರ ಮಾತನ್ನ ಖಂಡಿಸ್ತಾ ಇದ್ದಾರೆ. ಹಾಗೆ ಅದನ್ನು ಇವತ್ತು ನಾವು ಶಾಂತ ರೀತಿಯಲ್ಲಿ, ಒಂದು ನ್ಯಾಯದ ರೀತಿಯಲ್ಲಿ ಕೇಳಿದಾಗ ಅದಕ್ಕೆ ತಡೆ ಮಾಡುವಂತಹದ್ದು ಈ ದೇಶದ ಸಂವಿಧಾನದ ಆಧಾರಿತವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಇರುವಂತ ಏನು ನಮ್ಮ ದೇಶದ ಕಾನೂನು ಕಟ್ಟಳೆಗಳಿದೆ ಅದರ ಅಡಿಯಲ್ಲಿ ಅದನ್ನ ಪ್ರಶ್ನೆ ಮಾಡಿದಾಗ ಅವರು ಕೂಡ ಒಂದು ಶಿಕ್ಷೆಗೆ ಅರ್ಹರು. ಅವರು ಆಡಿದಂತ ಭಾಷಣ ಈ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ, ಮಹಿಳಾ ಸಮಾಜಕ್ಕೆ ವಿರುದ್ಧವಾದಂಥದ್ದು. ಅದನ್ನೇ ಇವತ್ತು ಅವರು ತಡೆಯುವಂತ ಕೆಲಸವನ್ನ ಸಂಬಂಧಪಟ್ಟಂತ ಸರ್ಕಾರ, ಇಲ್ಲಿನ ಪೊಲೀಸ್ ಇಲಾಖೆಗಳನ್ನ ಮಾಡಬೇಕಿತ್ತು. ಇವತ್ತು ಕೋರ್ಟಿನ ಆದೇಶ ಕೂಡ ಇದೆ, ಅಂತ ಭಾಷಣ ಮಾಡುವವರನ್ನ ಸ್ವಯಂ ಪ್ರೇರಿತವಾಗಿ ಅವರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಅನ್ನುವಂಥದ್ದು. ಆದ್ರೆ ಅದನ್ನ ಬಹಳ ತಡವಾಗಿ ಇವತ್ತು FIR ಆಗಿದೆ, ಆದ್ರೆ ಅವನ್ನ ಬಂಧನ ಮಾಡಲಿಲ್ಲ. ಅಂತ ಒಂದು ನಿಷ್ಪಕ್ಷಪಾತವಾದಂತ ಘಟನೆಗಳು ನಡೆದಾಗ ಧೋರಣೆಗಳನ್ನ ಇಲಾಖೆಗಳು, ಸರ್ಕಾರ ಮೃದು ಧೋರಣೆಯಿಂದ ಅನುಸರಿಸಿದಾಗ ಅದನ್ನು ಇವತ್ತು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಏನು ಬೆಲೆ ಕೊಡುವಂತ ಸಂಘಟನೆಗಳು, ಪಕ್ಷಗಳು ಅಥವಾ ವ್ಯಕ್ತಿಗಳು ನಾವು ಅದನ್ನ ಪ್ರತಿಭಟನೆ ಇವತ್ತು ಮಾಡ್ತಾ ಇದ್ದೇವೆ, ಇನ್ನು ಕೂಡ ಮಾಡ್ತೇವೆ. ಈ ದೇಶದ ಐಕ್ಯತೆ, ಸಮಗ್ರತೆ, ಪ್ರಜಾಪ್ರಭುತ್ವ, ಸಂವಿಧಾನವನ್ನು ಉಳಿಸುವಂತ ಒಂದು ವಿಭಾಗ ಈ ದೇಶದಲ್ಲಿದೆ. ಅದನ್ನು ವಿರೋಧಿಸುವಂತ ವಿಭಾಗ ಇವತ್ತು ಡಾಕ್ಟರ್ ಪ್ರಭಾಕರ್ ಭಟ್ರ ಒಂದು ಸಂಘಟನೆಗೆ, ಅವರ ಭಾಷಣಕ್ಕೆ ಸೀಮಿತವಾದಂತ ವರ್ಗ. ಇನ್ನೊಂದು ವರ್ಗ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಈ ದೇಶದಲ್ಲಿ ಬಹುಭಾಷೆ, ಬಹುಧರ್ಮ, ಬಹು ಸಂಸ್ಕೃತಿ ಅದು ಉಳಿಬೇಕನ್ನುವಂತ ನಿಟ್ಟಿನಲ್ಲಿ ಹೋರಾಟ ಮಾಡುವಂತದ್ದು. ಅಂತ ಒಂದು ಸಂಘಟನೆ ಸಕ್ರಿಯವಾಗಿ ಇವತ್ತು ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಅವರ ಭಾಷಣವನ್ನ ಖಂಡಿಸಿ ಪ್ರತಿಭಟನೆಗಳು ನಡೆದಿದೆ. ಸರ್ಕಾರಕ್ಕೆ ಸಾಕಷ್ಟು ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ಇಂತಹ ಸಂಘಟನೆಗಳು, ಇಂತಹ ಒಂದು ಘಟನೆಗಳನ್ನ ತೀವ್ರವಾಗಿ ನಾವು ಖಂಡಿಸ್ತೇವೆ. ಇಂತಹ ಭಾಷಣಗಳನ್ನ ಸರ್ಕಾರ ಅದಕ್ಕೆ ತಡೆ ಮಾಡಬೇಕು. ಅಂತ ವ್ಯಕ್ತಿಗಳನ್ನ, ಅಂತ ಒಂದು ಕೋಮು ವಿದ್ವೇಷವನ್ನ, ದ್ವೇಷವನ್ನ ಹುಟ್ಟಿಸುವಂತ ನಾಯಕರನ್ನ ಅವರನ್ನ ಬಂಧಿಸಿ ಇವತ್ತು ಜೈಲಿಗೆ ಅಟ್ಟಬೇಕಂತೇಳಿ ಕೂಡ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಾವು ಈ ಸಂಘಟನೆಯ ಎಲ್ಲ ಜನರು ಕೂಡ ಒಕ್ಕರಲಿನಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಏನು ಇವತ್ತು ಸಣ್ಣ ಒಂದು ಸಾಂಕೇತಿಕ, ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಮಾಡುವಂತ ಒಂದು ಸಂಘಟನೆಗಾರರ ಮೇಲೆ, ಪ್ರತಿಭಟನಾಕಾರರ ಮೇಲೆ, ವ್ಯಕ್ತಿಗಳ ಮೇಲೆ ಇವತ್ತು FIR ಮಾಡುವಂಥದ್ದು ಬಹಳ, ಅದು ಒಂದು ಸರಿಯಾದ ಕ್ರಮವಲ್ಲ. ಅದನ್ನೇ ಇವತ್ತು ಇಲಾಖೆಗಳು ಪುನರ್ ವಿಮರ್ಶೆ ನಡೆಸಬೇಕು. ಅದು ಇವತ್ತು ಅನುಮತಿಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಪೊಲೀಸ್ ಕಮಿಷನರ್ ಇರಬಹುದು ಅಥವಾ ಯಾವುದೇ ಠಾಣಾ ಅಧಿಕಾರಿಗಳಿರಬಹುದು, ಅದನ್ನ ಒಂದು ಯಾವ ಉದ್ದೇಶಕ್ಕಾಗಿ ಈ ಒಂದು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ, ಆ ನ್ಯಾಯದ ವಿಚಾರಗಳನ್ನ ಅನುಸರಿಸಿ ಇವತ್ತು ಆ ಒಂದು ಕ್ರಮವನ್ನ ಕೈಗೊಳ್ಳಬೇಕಂತ ಹೇಳಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆದ್ರಿಂದ ಇನ್ನಷ್ಟು ನಾಯಕರು ಈ ಒಂದು ಪ್ರತಿಭಟನಾ ಉದ್ದೇಶ ಬಿಟ್ಟು ಮಾತಾಡಲಿಕ್ಕಿದ್ದಾರೆ. ಆ ನಾಯಕರಿಗೆ ಕೂಡ ಅವಕಾಶವನ್ನ ಒದಗಿಸಿಕೊಡುತ್ತಾ, ಬಹಳಷ್ಟು ಬಿಸಿಲಲ್ಲಿ ನಮ್ಮ ಮಹಿಳಾ ಸಂಗಾತಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಆದ್ರಿಂದ ಬಂದಂತ ಎಲ್ಲ ಪ್ರತಿಭಟನಾ ಸಂಗಾತಿಗಳಿಗೆ, ಮಹಿಳೆಯರಿಗೆ ವಂದಿಸಿ, ಈ ಊರಿನ ಮಹಾಜನರಿಗೆ ಕೂಡ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸಿ. ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ DYFI ಉಳ್ಳಾಲ ವಲಯ ಸಮಿತಿಯ ಎಲ್ಲ ಮುಖಂಡರೇ,
ಇಲ್ಲಿ ಭಾಗವಹಿಸ್ತಾ ಇರುವಂತಹ ವಿವಿಧ ಸಂಘಟನೆಗಳ ನಾಯಕರೇ, ಪ್ರೀತಿಯ ಸಂಗಾತಿಗಳೇ, ಉಲ್ಲಾಲದ ಪ್ರಜ್ಞಾವಂತ ನಾಗರಿಕ ಬಂಧುಗಳೇ, ಮೂರು ನಾಯಕರು ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿ ಇಲ್ಲಿ ಮಾತಾಡಿದ್ದಾರೆ. ಪೊಲೀಸ್ ಕೇಸುಗಳು ದಾಖಲಾದಂತಹ ಕೂಡಲೇ ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡತಕ್ಕಂತ ಜಾಯಮಾನ ನಮ್ದಲ್ಲ. ಯಾಕಂತ ಹೇಳಿದ್ರೆ ನನ್ನ ಮೇಲೆ 1 ವರ್ಷದಲ್ಲಿ 5 ಕೇಸು ದಾಖಲಾಗಿದೆ. ಆದ್ರೆ ಪ್ರತಿಭಟನೆ ಮಾಡ್ತಾ ಇರೋದು ಇಲ್ಲಿ ಮಾತ್ರ. ಕೊನಾದಿಯಲ್ಲಿ ಪೊಲೀಸ್ FIR ದಾಖಲು ಮಾಡಿದ್ರು, ಮಂಗಳೂರಿನ ಪಾಂಡೇಶ್ವರದಲ್ಲಿ ದಾಖಲು ಮಾಡಿದ್ರು, ಸುರತ್ಕಲ್ನಲ್ಲಿ ನಮ್ಮ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಆದ್ರೆ ಪ್ರತಿಭಟನೆ ಇಲ್ಲಿ ಮಾತ್ರ ಮಾಡ್ತಾ ಇದ್ವಿ. ಪೊಲೀಸರು ನಮ್ಮ ಮೇಲೆ ಕೇಸುಗಳನ್ನೇ ಹಾಕಬಾರದು ಎನ್ನುವಂತಹ ನೀತಿ ನಮ್ಮದಲ್ಲ. ಪಾಂಡೇಶ್ವರದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಒಬ್ಬ ನಮ್ಮ ಮೇಲೆ ಸುಳ್ಳು ದೂರನ್ನು ಕೊಟ್ಟಾಗ ನಾವು ಮೆರವಣಿಗೆ ಹೊರಟದ್ದು ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ಗೆ ಅಲ್ಲ, ಬದಲಾಗಿ ನಗರ ಪಾಲಿಕೆ ಕಚೇರಿ ಮುಂದೆ ಹೋಗಿ ಆ ದೂರು ಕೊಟ್ಟವರ ವಿರುದ್ಧ ನಾವು ಪ್ರತಿಭಟನೆ ಮಾಡಿರ್ತಕ್ಕಂಥ. ಹಾಗಾಗಿ ಪೊಲೀಸರ ಮೇಲೆ ನಮಗೆ ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲ. ಆದರೆ ಪೊಲೀಸ್ ನೀತಿಗಳು ಜನಪರವಾಗಿರಬೇಕು ಮತ್ತು ಪೊಲೀಸರ ಕಾರ್ಯವೈಖರಿ ಅದು ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಇರಬೇಕೆನ್ನುವ ಕಾರಣಕ್ಕಾಗಿ ಇವತ್ತು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಇವತ್ತು ಈ ಪ್ರತಿಭಟನೆಗೆ ಅನುಮತಿಯನ್ನ ಕೇಳುವಾಗ ನಮ್ಮ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ DCP ಅವರು, ಕಮಿಷನರ್ ಅವರು ಹೇಳ್ತಾರೆ, ಪ್ರತಿಭಟನೆಗೆ ಮತ್ತು ದಲಿವರ್ತಕ್ಕೆ ಪರ್ಮಿಷನ್ ಕೇಳುವಾಗ ನೀವು ಪ್ರತಿಭಟನೆಗೂ ಪರ್ಮಿಷನ್ ಕೇಳಬೇಕು. ಮುನೀರ್ ಹೇಳಿದ್ರು, ಇದು ಇನ್ನೂ ಕೂಡ ಬ್ರಿಟಿಷರು ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರಾ ಎನ್ನುವಂತ ಪ್ರಶ್ನೆಯನ್ನು ನಾವು ಪೊಲೀಸರಿಗೆ ಕೇಳಬೇಕಾಗ್ತದೆ. ನಮ್ಮ ಸಿದ್ಧಾರ್ಥ ಗೋಯಲ್ ಎನ್ನುವಂತ DCP ಈ ಪ್ರತಿಭಟನೆ ಮಾಡತಕ್ಕಂಥದ್ದು ಸಂವಿಧಾನಬದ್ಧವಾದಂತಹ ಹಕ್ಕು ಎನ್ನುವಂಥದ್ದೇ ಗೊತ್ತಿಲ್ಲ ಅಂತವರು ನಮಗೆ DCP. ಪ್ರತಿಭಟನೆ ಮಾಡಬಾರದು, ತನ್ನ ಮಾತನ್ನು ಮೀರಿ ನಡಿಬಾರದು ಅಂತ ಹೇಳುವಂತ ಒಂದು ಉತ್ತರತನದ ಅಧಿಕಾರಿ ಕಮಿಷನರ್ ಅವರು ಏನ್ ಹೇಳಿದಿರಿ ಮೊನ್ನೆ, ನೀನು ಹೇಗೆ ಪ್ರತಿಭಟನೆ ಮಾಡ್ತೀಯಾ ನಾನು ನೋಡ್ತೀನಿ ಅಂತ ಹೇಳಿದ್ರೆ, ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಈ ವಿಡಿಯೋ ಮೂಲಕ ನೋಡಿ ನಾವು ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಅಂತ ನೋಡಿ. ನಿಮಗೆ IPS ರ್ಯಾಂಕಿಂಗ್ ಒಂದು ಬ್ಯಾಜ್ ನಿಮಗೆ ಕೊಟ್ಟಿರ್ಬೋದು, ಅದು ಸ್ಟಾರ್ಗಳನ್ನು ಸಿಕ್ಕಿರ್ಬೋದು. ಆದ್ರೆ ನೀವು ಒಬ್ಬ ನಾಗರಿಕ ಎನ್ನುವುದನ್ನ ನಿಮ್ಮ ತಲೆಯಲ್ಲಿ ಇರಬೇಕು ಕಮಿಷನರ್ ಅವರೇ. ನಿಮಗೂ ನನಗೂ ಒಂದೇ ಪ್ರಾಯ ಆಗಬಹುದು, ನಾನು ನಿಮಗೂ ಒಂದೇ ಪ್ರಾಯದವರಾಗಿರ್ಬೋದು. ನಿಮ್ಮಲ್ಲಿ IPS ಇದೆ, ನಿಮಗೆ ಕಾಕಿ ಸಮವಸ್ತ್ರ ಇದೆ, ನೀವು IPS ಆಗಿ ಇವತ್ತು ನಮ್ಮ ಕಮಿಷನರ್ ಆಗಿ ನೀವು ಅದೆಲ್ಲವನ್ನ ಕಲಿಸಿ ಬಿಟ್ಟು ಬನ್ನಿ ದಾರಿಯಲ್ಲಿ. ನಾನು ಮತ್ತು ನೀವು ಗುದ್ದಾಡುವ, ಖಾದರ್ ಅವರು ಜಡ್ಜ್ ಆಗಿ ನಾವು ನೋಡುವ, ನಿಮ್ಮ IPS ಗೆದ್ದಲ್ಲ, ನಮ್ಮ ಕಾರ್ಮಿಕರ ರಕ್ತ ಗೆದ್ದಲ್ಲ ಅನ್ನುವಂಥದ್ದು ನಾವು ತೋರಿಸ್ತೇವೆ. ಅದು ಬಿಟ್ಟು ಈ ರೀತಿಯಾಗಿ ನಿಮಗೆ ಜಮಾತ್ನವರು ಬಂದ್ರೆ ಅವರು ದೊಡ್ಡವರು, ಅವರ ಮಾತು ನಿಮ್ಗೆ ಕೇಳಲಿಕ್ಕೆ ಆಗುದಿಲ್ಲ ಅನ್ನುವಂತ ಮಾತು ಹೇಳ್ತಿರಲ್ಲ, ನಾವು ಅಲ್ಲೇ ಕೊಟ್ಟಿದ್ದೇವೆ ನಿಮಗೆ. ನಿಮ್ಮ ಕ್ಯಾಬಿನಲ್ಲಿ ನಾವು ಉತ್ತರ ಕೊಟ್ಟು ಬಂದಿದ್ದೇವೆ. ನಿಮಗೆ ದೊಡ್ಡ ಜನರಾದವರು ನಮಗೆ ದೊಡ್ಡ ಜನರಲ್ಲ ಅಂತ. ನಮಗೆ ಯಾರು ದೊಡ್ಡವರು ಮುನೀರ್ ಹೇಳಿದ್ದಾರೆ, ನಮಗೆ ಯಾರು ದೊಡ್ಡವರು. ಹಾಗಾಗಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನೀವು ನಿಮ್ಮ ಕಾಲ ಮೇಲೆ ನೀವು ಕಾಲ ಕೂತ್ಕೊಳ್ಳಿ. ಅದು ನಮಗೆ ನೀವು ಅಲ್ಲಿ ಕೂತು ಮೊನ್ನೆ ಮಾತಾಡಿರ್ತಕ್ಕಂಥದ್ದು ನಮಗೆ ಕಮಿಷನರ್ ಚೇರ್ ಅಲ್ಲಿ ಕೂತು ಮಾತಾಡಿದಾಗೆ ಕಾಣ್ತಾ ಇಲ್ಲ. ನೀವು ಕಲ್ಲಡ್ಕ ಪ್ರಭಾಕರ ಭಟ್ಟನ ಲಂಗೋಟಿ ಒಳಗಡೆ ಕೂತು ಮಾತಾಡಿರ್ತಕ್ಕಂಥ ಹೊರತು ನೀವು ನಾವು ಮಾತಾಡಿರ್ತಕ್ಕಂಥ ಪ್ರತಿಭಟನೆ ಮಾಡಿರ್ತಕ್ಕಂಥ ಕಲ್ಲಡ್ಕ ಭಟ್ಟರ ಹೇಳಿಕೆ ಬಗ್ಗೆ ನೀವೊಂದು ಮಾತಾಡಿಲ್ಲ. ಯಾಕೆಂತ ಹೇಳಿದ್ರೆ ನಾವೇನಾದ್ರೂ ಅಲ್ಲಿ ಸುದ್ದಿ ಹೋದ್ರೆ ನೀವು ಅವರಿಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಧಿಕಾರಕ್ಕೆ ಕೂತವರಲ್ವ ನೀವು ಇಲ್ಲಿ ಬಂದಾಗ ಖಾದರ್ ಮನೆಗೋ ಕಲ್ಲಡ್ಕ ಪ್ರಭಾಕರ ಭಟ್ಟರ ಮನೆಗೆ ಹೋಗಿ ನೀವು ನಮಸ್ಕಾರ ಹಾಕದಿದ್ರೆ ನಿಮಗೆ ಇಲ್ಲಿ ಸೀಟು ಸಿಗುವುದಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ನೀವು ಕಲ್ಲಡ್ಕ ಪ್ರಭಾಕರ ಭಟ್ಟರ ಬಗ್ಗೆ ಒಂದು ಮಾತು ಕೂಡ ನೀವು ಆದ್ರೆ ನೀವಲ್ಲಿ ಮಂಡ್ಯದಲ್ಲಿ ಹೋಗಿ ಪ್ರತಿಭಟನೆ ಮಾಡಿ. ಅಲ್ಲಿ ಆದ್ರೆ ದೇಶದೆಲ್ಲ ಆದ್ರೆ ಇಲಾಖೆ ಪ್ರತಿಭಟನೆ ಮಾಡ್ತೀವಿ. ಎಂತ ಒಂದು ಅವಿವೇಕತನದ ಮಾತಾಡ್ತಿರೋದು ನೀವು. ನಾವು ಜಗತ್ತಿನಲ್ಲಿ ಎಲ್ಲಿ ಅಧಿಕಾರರು ಪ್ರತಿಭಟನೆ ಮಾಡೋರು, ಇನ್ನು ಮಂಡ್ಯದಲ್ಲಿ ಹೋಗಿ ನಮ್ಮ ಕಲ್ಲಡ್ಕ ಪ್ರಭಾಕರ ಭಟ್ಟು ಹೋಗಿ ಮಾತಾಡಿದ್ರೆ ನಮ್ಮ ಮಂಗಳೂರಿನಲ್ಲಿ ನಮ್ಮ ಕೂಟದಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತಂದ್ರೆ ಏನು? ಒಂದು ಸರಿಯಾದ ರೀತಿಯ ಒಂದು ತಿಳುವಳಿಕೆ ಇದ್ದಂತ ಒಬ್ಬ IPS ಅಧಿಕಾರಿ ನೀವೇನು ಪ್ರತಿಭಟನೆ ಮಾಡಿದ್ರು ಮಂಗಳೂರಿನ ಕ್ಲಾಕ್ ಟವರ್ ನಿಮ್ಗೆ ಇಟ್ಟಿದೆ, ಅಲ್ಲಿ ಮಾಡ್ಬೇಕು, ನೀವೆಲ್ಲಲ್ಲಿ ಮಾಡಿ. ಎಲ್ಲ ಸ್ವಾಮಿ ನಿನ್ನೆ ನಾವು ಅರೆಕಳದಲ್ಲಿ ಮಾಡಿದ್ದೇವೆ, ನಾವು ಬೆಂಗಳೂರಲ್ಲಿ ಮಾಡಿದ್ದೇವೆ, ನೀವೇ ಪರ್ಮಿಷನ್ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಇದು ಏನಂತ ಹೇಳಿದ್ರೆ ಉಲ್ಲಾಲದಿಂದ ಒಂದು 7 ಮಾತು ಬಂದಿದೆ, ಅದೇ ಅವರಿಗೆ ವೇದವಾಕ್ಯ.
ನೀವು ನಮ್ಮನ್ನ ತುಳಿಲಿಕ್ಕೆ, ನಮ್ಮನ್ನ ನೀವು ನಿರ್ಲಕ್ಷ್ಯ ಮಾಡ್ಲಿಕ್ಕೋ, ನಮ್ಮನ್ನ ನೀವು ಯಾವ ರೀತಿ ನೀವು ಲೆಕ್ಕಕ್ಕೆ ತಗೊಂಡಿದ್ದೀರಿ ಗೊತ್ತಿಲ್ಲ. ಆದ್ರೆ ನಿಮ್ಮನ್ನ ನೀವೇನು ಅಂತ ನಾವು ಲೆಕ್ಕಕ್ಕೆ ತಗೊಂಡಾಗಿದೆ. ನೀವು ಮೊನ್ನೆ ಜಾತ್ರಾ ಪರಸ್ಪರ ಒಂದು ಪ್ರತಿಭಟನೆಗೆ ಒಂದು ಪರ್ಮಿಷನ್ಗೆ ಬಂದಾಗ ನೀವು ಆಡಿರ್ತಕ್ಕಂಥ ಮಾತಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಅವತ್ತೇ ಗೊತ್ತಾಗಿದೆ ನಿಮ್ಮ ಕಚೇರಿಗೆ, ನಿಮ್ಮ ಕ್ಯಾಬಿನಿಗೆ ಅವತ್ತೇ ನಾವು ಶಾಪ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ನೀವು ಹೆಚ್ಚು ದಿನ ಇಲ್ಲಿ ಉಳಿಯುವುದಿಲ್ಲ, ನೀವು ಹೆಚ್ಚು ದಿನ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಶಶಿಕುಮಾರ್ ಎಂಬ ನಿಮಗಿಂತ ಹಿಂದೆ ಜೈನ್ ಬಂದಿದ್ರು, ಕುಲ್ದೀಪ್ ಜೈನ್. ಅದಕ್ಕಿಂತ ಹಿಂದೆ ಶಶಿಕುಮಾರ್ ಇದ್ರು. ಬಂದಾಗ ಹೀರೋ ತರ ಇದ್ರು. ಇಲ್ಲಿ ಹಾಡು ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಹೀರೋಯಿಸಮ್ ಆಗಿದ್ರು. ಹೋಗುವಾಗ ಹೇಗೆ ಹೋದವರು, ಇಲ್ಲಿಂದ ನಿರ್ಗಮಿಸಬೇಕಾದ್ರೆ ಹೇಗೆ ಹೋದ್ರು, ಅವರಿಗೆ ಯಾವ ಮರ್ಯಾದೆಯಿಂದ ಅವರು ಹೋದ್ರು, ಅದೇ ಮರ್ಯಾದೆಯಿಂದ ನೀವು ಇಲ್ಲಿಂದ ಹೋಗ್ಬೇಕಾಗ್ತದೆ. ಅಗರ್ವಾಲ್ ಅವರೇ, ಇವತ್ತು ನೀವು ಮುಟ್ತಾ ಇರುವಂತದ್ದು ಇವತ್ತು ಇಲ್ಲಿನ ಈ ಮಣ್ಣಿನ ಮಕ್ಕಳನ್ನ ಇವತ್ತು ನಮಗೆ ಮೈಕ್ ಪರ್ಮಿಷನ್ ಕೇಳಿ ನಾವು ನಿಮ್ಮ ಎದುರು ಪ್ರತಿಭಟನೆ ಮಾಡಬೇಕಾಗಿದೆ. ಮೈಕ್ಗಳು ಇಲ್ಲದಂತ ಕಾಲದಲ್ಲೇ ಜನರ ಮಧ್ಯೆ ಕೆಲಸ ಮಾಡಿ ಇಲ್ಲಿ ಶಾಸಕರಾದಂತ ಇತಿಹಾಸ ಇರ್ತಕ್ಕಂತ ಶಕ್ತಿ ನಮ್ದು. ಮೈಕ್ಗಳೇ ಇರಲಿಲ್ಲ ಅವತ್ತು. ಆ ಕಾಲದಲ್ಲೇ ನಾವು ಹೋರಾಟ ಮಾಡಿ ಇಲ್ಲಿ ಜನರ ಕೆಲಸವನ್ನು ಮಾಡ್ತಾ ಇದ್ದೇವೆ, ಇವತ್ತಿಗೂ ಮಾಡ್ತಾ ಇದ್ದೇವೆ. ಅದು ಬಿಟ್ಟು ಈ ರೀತಿಯಾಗಿ ನೀವು ನಮ್ಮ ಮೇಲೆ ಕೇಸ್ಗಳನ್ನಾಗಿ ನಮ್ಮ ಏನು ಬಾಯನ್ನು ಮುಚ್ಚಲಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತು ಏನು ನಮ್ಮ ಮೇಲೆ ಪ್ರಕರಣ 16 ಮಂದಿ ಪ್ರತಿಭಟನೆ ಮಾಡಿದ್ದೇವೆ. 17 ಮಂದಿಯ ಮೇಲೆ ಈ ನಾಚಿಕೆಟ್ಟವರು ಕೇಸ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡಿದ್ರು 17 ಮಂದಿ ನಮ್ಮ ಸುನೀಲ್ ಕುಮಾರ್ ಬಜಾರ್ ಅವರು ಪ್ರತಿಭಟನೆಯಲ್ಲಿ ಇರಲಿಲ್ಲ. ಅವರಿಗೆ ಮೀಡಿಯಾದವರು ಕರೆದ್ರು, ಅವರೊಂದು ಬೈಟ್ ಕೊಟ್ಟರು, ಅದಕ್ಕೆ ಅಲ್ಲಿ ಒಂದು ಪ್ರತಿಭಟನೆಗೆ ಕೇಸ್ ಹಾಕಿದ್ದಾರೆ. ಇವತ್ತು ನಿಮಗೆ ನಾಚಿಕೆ ಆಗಬೇಕು. ಮೊನ್ನೆ ನೀವು ಹೇಳಿದಿರಲ್ಲ 16 ಮಂದಿ ನಮ್ಮ ಮುಂದೆ ಸಾಲಾಗಿ 11 ಜನ ನೀವಿದ್ರಲ್ಲ, ವಿಡಿಯೋ ಶೂಟಿಂಗ್ ಮಾಡಿ ಯೂನಿಫಾರ್ಮ್ ಇಲ್ಲದೆ ಟೀ ಶರ್ಟ್ ಹಾಕೊಂಡು ನಂತರ ಇದ್ರಲ್ಲ ನೀವು ಬಿಳಿ ಬಟ್ಟೆಯಲ್ಲಿ ಟೀ ಶರ್ಟ್ ಹಾಕೊಂಡು. ಯಾಕೆ ಅವರು ಕೂಡ ಪ್ರತಿಭಟನೆ ಬಂದವರ? ಅವರ ಮೇಲೆ ಕೇಸ್ ಹಾಕಿಲ್ಲ ನೀವು? ಅವರು ಕೂಡ ನಮ್ಮ ಮುಂದೆ ಇದ್ರಲ್ಲ, ಯಾಕೆ ಅವರು ಪೊಲೀಸರು? ನೀವು ಯಾವ ರೀತಿಯಲ್ಲಿ ನಮ್ಮನ್ನು ಬಗ್ಗಿಸಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಇವತ್ತು ಕೂಡ ಹೇಳಿದಿರಿ ನೀವು, ಇವತ್ತು ಕೂಡ ಹೇಳಿದಿರಿ ಏನಂತ, ಇಲ್ಲಿ ಬಂದವರೆಲ್ಲರೂ ಅಮಾಯಕರು, ಅವ್ರಿಗೆ ಏನು ಗೊತ್ತಿಲ್ಲ ಅಂತ. ಒಬ್ಬರನ್ನ ತೋರಿಸಿ, ಇಲ್ಲಿ ಬಂದವರಿಗೆ ಏನು ಗೊತ್ತಿಲ್ಲ ಅನ್ನೋದನ್ನ ಒಬ್ಬರನ್ನ ತೋರಿಸಿ. ಈ ರೀತಿ ಪೊಲೀಸ್ ಅದರಲ್ಲೂ ಉಲ್ಲಾಲ ಪೊಲೀಸರ ವಿರುದ್ಧ ಇಲ್ಲಿನ ಠಾಣೆಗೆ ನನ್ನ ಅನುಭವದಲ್ಲಿ 14 ವರ್ಷ ಅನುಭವದಲ್ಲಿ ಇದು 4ನೇ ಬಾರಿ ನಾವು ಮುತ್ತಿಗೆ ಆಗುವುದು. ಹಾಗಾಗಿ ಉಲ್ಲಾಲ ಪೊಲೀಸ್ ಠಾಣೆಗೆ ಮುತ್ತಿಗೆ ಆಗುವಂತಹದ್ದು ಅಥವಾ ಹೋರಾಟ ಮಾಡ್ತಕ್ಕಂಥವ್ರು ಅಮಾಯಕರು ಏನು ಗೊತ್ತಿಲ್ಲ ಅಂತ ಹೇಳಿ ಅದು ಬಜರಂಗ ದಳದವರಿಗೆ ಹೇಳಿ, ಬಜರಂಗ ದಳದವರಿಗೆ, RSS ಅವರಿಗೆ, ನಿಮ್ಮ ಖಾದರ್ನ ಈ ಕಾಂಗ್ರೆಸ್ನವರಿಗೆ ಹೇಳಿ, ನಮ್ಮ ಕಮ್ಯುನಿಸ್ಟರಿಗೆ, DYFI ನ ಕಾರ್ಯಕರ್ತರಿಗೆ ಅದನ್ನು ಹೇಳಿಕ್ಕೆ ಬರಬೇಡಿ. ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂಥದ್ದು ಕಮಿಷನರ್ ಹೇಳಿದಾರಲ್ಲ, ನೀವು ಹೇಗೆ ಮಾಡ್ತೀರಿ ಅಂತ ನಾವು ಮಾಡಿ ತೋರಿಸಿದ್ದೇವೆ. ನಿಮ್ಮ ಕೆಲಸ ಏನು? ನೀವು ನಮ್ಮ ಮೇಲೆ ಹಾಕಿದಲ್ಲ ಕೇಸು, ಏನ್ ಮಾಡ್ತಿದ್ದೀರಿ? ಸಾರ್ವಜನಿಕರಿಗೆ ತೊಂದರೆ ಮಾಡಿದ್ದೇವೆ, ಸಾರ್ವಜನಿಕರ ರಸ್ತೆ ಗಡ್ಡೆ ನಿಂತಿದ್ರು, ನೀವು ಪೊಲೀಸ್ನವರು ನಿಂತಿರು. ನಾವು ಪ್ರತಿಭಟನೆ ಮಾಡುವಾಗ 15 ಜನ ನಿಂತು ವಿಡಿಯೋ ಶೂಟಿಂಗ್ ಮಾಡಿದ್ರು, ನೀವು ರಸ್ತೆಯಲ್ಲಿ, ನಾವು ಒಳಗಡೆ ನಿಂತು ಹೋರಾಟ ಮಾಡಿದ್ರು. ಕೇಸ್ ಅವ್ರ ಮೇಲೆ ಹಾಕಿ, ನೀವು ತಾಕತ್ತಿದ್ರೆ ನೀವು ನಮ್ಮ ಮೇಲೆ ಕೇಸ್ ಹಾಕಿದ್ರಲ್ಲ, ಏನ್ ನಿಮ್ಗೆ ಸ್ವಲ್ಪ ಕೂಡ ಒಂದು ಸತ್ಯವನ್ನ ಏನ್ ನೀವು ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದವರು? ಕಮಿಷನರ್ ಏನು ಬೇಕಾದ್ರೆ ಹೇಳ್ತಾರೆ, ACP ಏನು ಬೇಕಾದ್ರೆ ಹೇಳ್ತಾರೆ, ಸತ್ಯಾಂಶ ವರದಿ ಮಾಡಿ ಅದರ ಮೇಲೆ ಪ್ರಕರಣ ದಾಖಲಿಸಲು ಠಾಣಾಧಿಕಾರಿ ಕೆಲಸ. ಏನ್ ಮಾಡಿದಿರಿ ನೀವು? ವಾಹನ ಅಡ್ಡ ಕಟ್ಟಿದ್ರು. ಯಾವ ವಾಹನ ಅಡ್ಡವನ್ನು ಕಟ್ಟಿದಿರಿ ಹೇಳಿ? ಯಾವ ವಾಹನ ಅಡ್ಡ ಕಟ್ಟಿದ್ರು? ನೀವೇ ನಿಲ್ಲಿಲ್ಲ ಅಲ್ಲಿ, ನಿಮ್ಮ ಅಧಿಕಾರಿಗಳಲ್ಲಿ ಪ್ರತಿಭಟನೆ ಮುಂದೆ ನಿಲ್ಲಿಲ್ಲ. ಯಾಕೆ ನಿಲ್ಲಿಲ್ಲ ನೀವು? ಸಮಾಸ ಹಾಕಿದ್ರೆ ನಿಮ್ಗೆ ನಾಚಿಕೆ ಆಗ್ತದೆ, ನೀವು ದೂರ ನಿಂತಿದ್ದೀರಿ. ಇವತ್ತು ನಿಮ್ಮ ವಾಹನ ಅಡ್ಡ ಕಟ್ಟಿದ್ದೀರಿ ಅಂತ ಹೇಳ್ತೀರಾ ನೀವು? ನಿಮ್ಮ ಇಲ್ಲಿ ಪೊಲೀಸ್ ಠಾಣೆ ಒಳಗಡೆ ಯಾರ್ಯಾರಿಗೆ ಮರ್ಯಾದೆ ಕೊಡ್ತೀರಿ ಅಂತ ಎಲ್ಲವೂ ಗೊತ್ತಿದೆ. ಏನೇನು ಮಾಡ್ತಾ ಇದ್ರೆ ಎಲ್ಲವೂ ಗೊತ್ತಿದೆ ನಮ್ಗೆ. ನಾವು ಗೊತ್ತಿದೆ ಎಲ್ಲ ಮಾಡುವಂಥದ್ದು. ನಾವು ಪೊಲೀಸ್ ಠಾಣೆಗೆ ಬಂದ್ರೆ ನಮ್ಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಪುರಸಭೆಯಿಂದ ಅನುಮತಿ ಪತ್ರ ಬೇಕು ಅಲ್ವಾ? ಹುಡುಗಿ ಹೇಳಿದ್ರಲ್ಲ, ಶೌರ್ಯ ದಿವಸ ಆಚರಣೆ ಮಾಡ್ಲಿಕ್ಕೆ ರಸ್ತೆ ಕಾಲನೆ ನೀವು ಇವತ್ತು ಕಮಿಷನರ್ ಆದೇಶ ಕೊಟ್ಟು ಆ ಕಡೆಯಿಂದ ಹೋಗ್ಬೇಡಿ, ಈ ಕಡೆಯಿಂದ ಹೋಗಿ ಜನರಿಗೆ ಏನ್ರಿ ಇದು? ನಾವೊಂದು 15-100 ಜನ ಪ್ರತಿಭಟನೆ ಮಾಡ್ಬೇಕಾದ್ರೆ ನಮ್ಮ ಮೇಲೆ ಒಂದು ಕಾನೂನು, ಇವರ ಮೇಲೆ ಎಲ್ಲವೂ ಗೊತ್ತಿದೆ. ನಿಮ್ಮ ಉಲ್ಲಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಇಡೀ ಗುಣಾಜೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೇನು ನಡೀತದೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ಎಷ್ಟು ಹೊತ್ತಿಗೆ ನೀವು ರೌಂಡ್ಸ್ಗೆ ಹೋಗ್ತೀರಿ, ಎಷ್ಟು ಹೊತ್ತಿಗೆ ಆ ಕಡೆ ಹೋಗುದಿಲ್ಲ. ಪೊಲೀಸರು ಮರಳು ಮಾಫಿಯಾಗಳಿಗೆ ಎಷ್ಟು ದೂರನ್ನ ಕೊಟ್ಟಿದ್ದೇವೆ ನಾವು ಎಲ್ಲ ನೋಡಿದ್ದೇವೆ. ಯಾರು ಇಲ್ಲ, ನೀವು ಹೋದ ಮೇಲೆ ಹೋಗ್ತದೆ. ಎಷ್ಟು ಕೇಸ್ ಹಾಕಿದ್ರಿ ನೀವು? ಮರಳು ಮಾಫಿಯಾದವರ ಮೇಲೆ ಎಷ್ಟು ಕೇಸ್ ಹಾಕಿದ್ರಿ? ಅದು ನಿಮ್ಗೆ ತಾಕತ್ತಿಲ್ಲ. ಅದು ನಿಮಗೆ ಅದನ್ನು ಮಾಡಿಸ್ಲಿಕ್ಕೆ ತಾಕತ್ತಿಲ್ಲ, ಅದನ್ನು ನೀವು ಮಾಡೋದಿಲ್ಲ.
ಅದು ಗೊತ್ತಿದೆ, ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಯಾರನ್ನ ಹಿಡಿದ್ರೆ ಅದರ ಇಂಗ್ಲಿ ಪೆನ್ ಯಾರು ಅಂತ ಗೊತ್ತಾಗುದಿಲ್ಲ. ಮಟ್ಕದಂದ್ರೆ ಅವ್ರನ್ನ 2 ನಂಬರ್ ಬರೆಯುವವರನ್ನ ಹಿಡ್ಕೊಂಡು ಬಂದು ಒಳಗೆ ಹಾಕ್ತೀರಿ, ಪೇಪರಿಗೆ ಕೊಡ್ತೀರಿ. ಅದನ್ನ ನಡೆಸ್ತಕ್ಕಂಥವ್ರನ್ನ ಎದುರು ನಿಲ್ಲಿಸಿದ್ರೆ ತಾಕತ್ತಿದೆಯಾ ಪೊಲೀಸ್ ಅವ್ರಿಗೆ ಹೇಳಿ? ಅದು ತಾಕತ್ತಿದೆಯಾ ನಿಮ್ಗೆ? ಅದು ನಿಮ್ಗೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಅನೇಕ ಅವ್ಯವಹಾರಗಳಿಗೆ ನೀವು ಪೊಲೀಸ್ ಸಮಾವೇಶವನ್ನ ಹಾಕೊಂಡೆ ಅದಕ್ಕೆ ಸಹಕಾರ ಕೊಡ್ತೀರಿ. ನಮ್ಮಂತವರು ಪ್ರತಿಭಟನೆ ಮಾಡಿದ್ರೆ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಿರಲ್ಲ ನೀವು ಕಮಿಷನರ್ ಅಗರ್ವಾಲ್ ಅವರೇ, ಮುನಿಯವರು ಹೇಳಿದ ರೀತಿಯಲ್ಲಿ ನಮ್ಮ ಸವಾಲುಗಳನ್ನ ಸ್ವೀಕಾರ ಮಾಡಲಿಕ್ಕೆ ನೀವು ತಯಾರಾಗಬೇಕು ಅನ್ನುವಂತ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇವತ್ತು ಮಾಡಿ ತೋರಿಸಿದ್ದೇವೆ, ನೀವು ಮಾಡೋದನ್ನ ಮಾಡಿ. ಏನ್ ಮಾಡ್ತೀರಿ ಮಾಡಿ, ಆಮೇಲೆ ಇನ್ನೂ ಕೇಸ್ ಹಾಕ್ತೀರಾ ಹಾಕಿ, ಜೈಲಿಗೆ ಹಾಕ್ತೀರಾ ಹಾಕಿ. ನಮ್ಮಲ್ಲಿ ನಮಗೆ ಯಾವುದೇ ರೀತಿಯ 2 ನಂಬರ್ ದಂಧೆ ಇಲ್ಲ, ಯಾವುದೇ ರೀತಿಯ 2 ನಂಬರ್ ದಂಧೆ ಇಲ್ಲ. ನಾವು ಸಾರ್ವಜನಿಕರ ಜನರ ಪರವಾಗಿ ಕಳೆದ 23-24 ವರ್ಷ ಕೆಲಸ ಮಾಡಿದ್ದೇವೆ. ಅದೇ ರೀತಿ ದುಡ್ಡು ತಿಂತಾ ಇದ್ದೇವೆ, ನಮ್ಮ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕ್ತಾ ಇದ್ದೇವೆ. ಅದು ಬಿಟ್ಟು ನಮಗೆ ಇನ್ನೊಂದು ಕಾಸುಬು ನಮಗೆ ಇಲ್ಲ, 2ನೇ ಕಾಸುಬು ನಮಗೆ ಇಲ್ಲ. ನಾವು ಇವತ್ತು ಬೆಳಗ್ಗೆ ಹೊರಟು ಬರುವಾಗಲೇ ನಮಗೆ ಗೊತ್ತಿಲ್ಲ ಇನ್ನು ಇವತ್ತು ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ. ಅದೇ ರೀತಿಯಲ್ಲಿ ಸಂಜೆ ಮನೆಗೆ ಬರ್ತೀರಂತೆ ನಮಗೆ ಗ್ಯಾರಂಟಿ ಇಲ್ಲದೆ ನಾವು ಬರುವಂತವ್ರು. ಹಾಗಾಗಿ ನಿಮ್ಮ ಪೊಲೀಸ್ ಕೇಸ್ಗೆ ಬಿಡಿ, ನಮ್ಮ ಎಷ್ಟೆಷ್ಟೋ ಮಾಧ್ಯಮಗಳನ್ನ ಎದುರಾಕೊಂಡಿದ್ದೇವೆ, ಅವರಿಗೂ ಎದುರೋದಿಲ್ಲ. ಹಾಗಾಗಿ ನಮಗಿರ್ತಕ್ಕಂಥದ್ದು ಸತ್ಯ, ನ್ಯಾಯ, ನಿಷ್ಠೆ, ಇದರ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ನಾವು. ಇವತ್ತು ಇಂಥ 100 ಕೇಸ್ಗಳನ್ನ ಹಾಕಿ, ಇವತ್ತು ಕೂಡ ಕೇಸ್ ಹಾಕಿ ಜೈಲಿಗೆ ಹಾಕಿ ಜೈಲನ್ನ ತುಂಬಿಸ್ತೇವೆ. ಜೈಲಲ್ಲಿ ಜಾಗ ಇಲ್ಲದ ರೀತಿಯಲ್ಲಿ ಮಾಡ್ತೇವೆ, ಜೈಲು ಕೂಡ ತುಂಬಿ ಜಾಗ ಇಲ್ಲದ ರೀತಿಯ ಸ್ಥಿತಿಯನ್ನ ಮಂಗಳೂರಲ್ಲಿ ಮಾಡ್ತೀವಿ. ಇವತ್ತು ಇಲ್ಲಿನ ಶಾಸಕರು UT ಖಾದರ್ ಅವರಿಗೆ ನಾನು ಹೇಳ್ತಕ್ಕಂಥ ಮಾತು, ನೀವು ಇವತ್ತು ನಿಮ್ಮನ್ನು ಗೆಲ್ಲಿಸಬೇಕಂತ ನಮಗೆ ಹಂಬಲ ಇರಲಿಲ್ಲ. ಬಿಜೆಪಿಯಲ್ಲಿ ಗೆಲ್ಲಬಾರದು ಎನ್ನುವಂತ ನಿಟ್ಟಿನಲ್ಲಿ ನಿಮ್ಮನ್ನಲ್ಲಿ ನಿಮಗೆ ಜನರನ್ನು ಓದಿ ಕೊಡಿಸಿದ್ದೇವೆ. ಇವತ್ತು ನೀವು ಏನು ಗೊತ್ತಿಲ್ಲದಾಗಿ ನಡೆಸಬೇಕು, ಎಲ್ಲವೂ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ. ನೀವು ಯಾವ ರೀತಿಯಲ್ಲಿ ಮೇರೇಜನ್ ಮಾಡ್ತೀರಿ, ನಮ್ಮ ಕಮಿಷನರ್ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ತದೆ, ಅವರ ಬಾಯಿಂದ ಅವರ ಮಾತುಗಳು ಹೇಗಿರ್ತದೆ, ಅದು ಕಳೆದ 25 ವರ್ಷಗಳಿಂದ ರಾಜಕೀಯವನ್ನು ಚೆನ್ನಾಗಿ ನೋಡಿದ್ದೇವೆ. ಯಾರು ಹೇಗೆ ಅನ್ನೋದನ್ನ ಚೆನ್ನಾಗಿ ನೋಡಿದ್ದೇವೆ. ಅದರಲ್ಲಿ ಸ್ಪೆಷಲ್ ಆಗಿ UT ಖಾದರ್ ಅವರು ಹೇಗಿರ್ತಾರೆ ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನೀವು ಏನು ಗೊತ್ತಿಲ್ಲದ ರೀತಿಯಲ್ಲಿ ಮಾಡಬೇಡಿ. ನಿಮ್ಮ ಮುಖವನ್ನ ಸರಿಯಾಗಿ ಖಾದರ್ ಅವರೇ ಕನ್ನಡಿಯಲ್ಲಿ ನೋಡಿ ನಿಮ್ಮ ಮುಖವನ್ನ. ನೀವು ವಿರೋಧ ಪಕ್ಷದಲ್ಲಿದ್ದಾಗ, ಬಿಜೆಪಿ ಅಧಿಕಾರದಲ್ಲಿದ್ದಾಗ ಬೆಳಗಾವಿ ಅಧಿವೇಶನದಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದಕ್ಕೆ ಅಲ್ಲಿ ಬೆಳಗಾವಿ ವಿಧಾನಸಭೆಯ ಮೆಟ್ಟಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡಿ ಬ್ರೇಕ್ ಆಗಿದ್ದು ಪ್ರತಿಭಟನೆಯನ್ನು ಮಾಡಿದಿರಿ. ಅಲ್ಲಿ ಸಭಾಧ್ಯಕ್ಷರ ಪೀಠದಲ್ಲಿ ಕುಳಿತಾಗ ಏನ್ ಹೇಳ್ತೀರಿ, ನಾವು ಜೋಡಿಸ್ತಾ ಇರುವಂತದ್ದು. ಕಟ್ಟುವವರು ನೀವು, ಏನು ಕಟ್ಟುವಂತವ್ರು, ಏನು ಕಟ್ಟುವುದು? ಕೋಮುವಾದವನ್ನ ಯಾವುದಕ್ಕೆ ಕಟ್ತಾ ಇದ್ದೀರಿ? ಕೋಮುವಾದವನ್ನ ನಿಮ್ಮ ಸಭಾಧ್ಯಕ್ಷ ಪೀಠಕ್ಕೆ ಕಟ್ತಾ ಇದ್ದೀರಾ, ಅಥವಾ ಉಲ್ಲಾಲ ಜನರ ಮತಗಳ ಮೇಲೆ ನೀವು ಕೋಮುವಾದವನ್ನ ತರ್ತಾ ಇದ್ದೀರಿ ಎನ್ನುವುದನ್ನ ಜನರಿಗೆ ನೀವು ತಿಳಿಸ್ಬೇಕು. ಅದು ಬಿಟ್ಟು ಅಧಿಕಾರ ಸಿಕ್ಕಿದಾಗ ಒಂದು ನೀತಿ, ಅಧಿಕಾರ ಇಲ್ಲದಾಗ ಇನ್ನೊಂದು ನೀತಿ, ಇದನ್ನು ಒಪ್ತಕ್ಕಂಥದ್ದಲ್ಲ. ನೀವು ಇಲ್ಲಿನ ಸಭಾಧ್ಯಕ್ಷರಾಗಿ ಉಲ್ಲಾಲ ಕ್ಷೇತ್ರದಲ್ಲಿ ಇವತ್ತು ನಾವು ಚುನಾವಣೆ ನಂತರ ಎಷ್ಟು ಪ್ರತಿಭಟನೆಯನ್ನು ಮಾಡಿದೆವು. ಆಯ್ತು, ನಾವು ಕೊಡಾಜೆಯಲ್ಲಿ ಆ ಬ್ರಿಡ್ಜಿನ ಗೇಟನ್ನು ಹೊಡೆದಾಗ ನಮ್ಮ ಮೇಲೆ ಕೇಸ್ ಹಾಕಿಲ್ಲ. ನೀವು MLA ಆದ್ರಿ, ಕೂಡಲೇ ನಮ್ಮ ಮೇಲೆ FIR ಮಾಡಿಸಿದ್ರಿ. ಆಮೇಲೆ ನಾವಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ನಾವು ಹೋಗಿಲ್ಲ. ನಮಗೆ ಗೊತ್ತು, ರಾಜಕೀಯ ಕಾರಣಕ್ಕಾಗಿಯೇ ನಮ್ಮ ಮೇಲೆ ಕೇಸನ್ನು ಹಾಕಿದ್ದೀರಿ ಅನ್ನೋದು ಗೊತ್ತು ನಮಗೆ. ಹಾಗಾಗಿ ಇವತ್ತು ಬಹಳ ಸ್ಪಷ್ಟವಾಗಿ ಈ ರೀತಿಯ ಪೊಲೀಸ್ ಕೇಸ್ಗಳಿಂದ ನಮ್ಮನ್ನ ದಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೊಲೀಸ್ ಕೇಸ್ಗಳು ಇನ್ನು ಎಷ್ಟೇ ಬರಲಿ ನಾವು ಅದನ್ನು ಎದುರಿಸ್ತೇವೆ. ಅದರ ಮುಖಾಂತರ ನಾವು ಮತ್ತಷ್ಟು ಗಟ್ಟಿಯಾಗ್ತೀವಿ ಅನ್ನುವಂತ ಮಾತನ್ನು ಹೇಳುವ ಮೂಲಕ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮಗೆಲ್ಲರಿಗೂ ಕೂಡ ವಂದಿಸಿ ಮತ್ತೊಮ್ಮೆ DYFIನ ಹೋರಾಟ ಈ ಉಲ್ಲಾಲದ ಮಣ್ಣಿನಲ್ಲಿ ನಾವು ಜನರ ಪರವಾಗಿ, ಇವತ್ತು ಬಡವರ ಪರವಾಗಿ ನ್ಯಾಯಯುತವಾದ ಹೋರಾಟವನ್ನ ನಾವು ಮಾಡೋದ್ರಲ್ಲಿ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ಕಿಲಾಬ್ ಜಿಂದಾಬಾದ್, DYFI ಜಿಂದಾಬಾದ್. ಐಕ್ಯ ಶಕ್ತಿ ಜಿಂದಾಬಾದ್, ಯೋಜನ ಶಕ್ತಿ ಜಿಂದಾಬಾದ್. ನಮ್ಮ ಯಶವಾದ ಭಾರತದಲ್ಲಿ ಕೋಮುವಾದದ ಭಾಷಣ ಬಿಗಿಯುವ ಐಕ್ಯತೆ ಮಂತ್ರಕ್ಕೆ ಒಳಗಡೆ ತರುವ RSS ಅನ್ನು ಕೇಳೋರಿಲ್ಲ.
दाखल अंतिनंचिन केसिन विरोध मल्तदीनी पैदा आणि केस दाखल मल्पनगा 143 सेक्शन ಬೇತೆ ಬೇತೆ ಸೆಕ್ಷನ್ ಏನ್ ಪಾರ್ದು ಅದಕ್ಕೇನಾಗ ರಸ್ತೆ ನೆಂಕರು ಅಡ್ಡಿ ಮಲ್ತದ ಅಲ್ಪ ಸಾರ್ವಜನಿಕ ತೊಂದರೆ ಮಲ್ತದ ಸರ್ಕಾರದ ವಿರುದ್ಧ ಘೋಷಣೆ ಪಾರ್ದ ಪಂಪುನಂಚಿನ ಸೆಕ್ಷನ್ ಪೂರ ಪಾರ್ದೆ ಆನಿ ನಿಜವಾದ ರೋಡ್ಲ ಬಂದು ಮಲ್ತಿಜ ಒವೇ ರೀತಿದಲ್ಲ ಸಮಾಜ ಗತ್ತಂದಾಂಡ ನಾಗರಿಕರಿಗೆ ತೊಂದರೆ ಆಪನಂಚಿನ ರೀತಿ ಮಲ್ದಿಜ ಆಂಡ ಅನುಮತಿ ಕೊರಂದೆ ಪೊಲೀಸ್ ಸ್ಟೇಷನ್ ಚಲೋ ಬೈದಿನಂಚಿನ ಈ ಹೋರಾಟಡ್ ನಿಜವಾದ ಎಂಕುಲು ರಸ್ತೆನ ತಡೆ ಬಲ್ತದ ನಿಜವಾದ ನಿಕುಲಿತ ತಾಕತ್ತಿತ್ತಂದಾಂಡ ಎಂಕ್ಲೆನ ಮಿತ್ತು ಕೇಸ್ ಬಾಟ್ ಆಂಡ ದಾದ ಮಲ್ತಾರಾನಿ ಆನಿ ಮಾತೇನಲ್ಲ ಮಿತ್ತು ಮದಿಮೆದ ಶೂಟಿಂಗ್ ಮಲ್ತಿಲಕ ಆಯನ ದೆಪ್ಪಲೆ ಪಂಡಿತ ಮುಲ್ಪದ ಅಧಿಕಾರಿ ಉಳ್ಳಾಲ ಪೊಲೀಸ್ ಸ್ಟೇಷನ್ ಅಧಿಕಾರಿ ಬಾರಿ ಶೂಟಿಂಗ್ ಮಲ್ತೇರ್ ಇನಿದಾನೆ ನಿಕ್ಲೆನ ಶೂಟಿಂಗ್ ಇಜ್ಜಿ ಇನಿ ಎಂಗುಲು ಈತ ಜನ ಬೈದತ್ತ ಇನಿದಾಯನಿಗೆ ಶೂಟಿಂಗ್ ಮಲ್ಪರ ಆತಿಜಿ ಪಂಪನಂಚಿನ ಪ್ರಶ್ನೆ ಯಾಕೆನಾಗ ಇನಿ ಸಂವಿಧಾನ ಕೊಡ್ತಿನಂಚಿನ ಹಕ್ಕುನೆಂಗುಲು ಪ್ರತಿಭಟನಾ ಹಕ್ಕುನ ಕೇಂದ್ರ ಪೋಣಂದಾಂಡ ಅನುಪಮ್ ಅಗರ್ವಾಲ್ ಏಕವಚನದ ಪಾತೆರ್ವೇರು ಆರು ಎಸಿ ರೂಮ್ ಕುಲ್ಲುಡು ಬಾಲಿ ಕೂಲಾದು ಏಕವಚನದ ಪಾತೆರ ಇರೆಗ ಅವಳು ಕೊಡ್ತೀನಿ ಆ ಉದ್ಯೋಗ ಕೊಡ್ತೀನಿ ಏರ್ಕೆಂಡ ಈ ದೇಶದ ಈ ಕರ್ನಾಟಕದ ಪ್ರಭು ಪ್ರಜೆಗಳು ಅಪ್ಪ ಪ್ರಜೆನಕ್ಲೇನ ಅಕ್ಲೇನ ಸಾರ್ವಜನಿಕರಿಗೆ ತೊಂದರೆ ಆನಂದಾಂಡ ಈ ರಕ್ಲೇನ ಕರ್ತವ್ಯಕ್ಕೆ ರಕ್ಷಣೆ ಮಲ್ಪರ ಇರೆಗ ಅವಳು ಬೇಲೆ ಕೊಡ್ತೀನಿ ಇರೆಗ ಅವಳು ಕೂಲಾದು ಕುಲ್ಲರ ನಿಕ್ಲೆ ಸಂಬಳ ಕೊರ್ಪುನಿ ನುವೆ ಎಂಗ್ಲೇನ ಟ್ಯಾಕ್ಸ್ ಇರ್ದ ಪಂಪನೇನ ಅಗರ್ವಾಲ್ ಮರಪರ ಬಲ್ಲಿ ಇರೆಗ ಎಂಗ್ಲೇನ ತೆರಿಗೆಡು ಸಂಬಳ ಕೊರ್ಪುನಿ ಈರ್ ಇರ್ನ ಪಾತ್ರ ಕೇಂದ್ರ ಎಂಗ್ಲೇನ ಪಾತ್ರ ಕೇಂದ್ರ ಇರೇನ ಅವಳು ಕುಲ್ಲದೀನಿ ಆನಿ ನೀಕು ಬಾರಿ ಕೂಲುಡಿ ಕುಲ್ಲೊಡ್ಚಿ ನೇಕು ದುಂಬುಲ ಕೂಲುಡು ಕುಲ್ದಿನ ಅಂಚಿನ ಶಶಿಕುಮಾರ್ ದಾದಮಲ್ತೇರ್ ಕೇನಗ ಆನಿ ADGP ತರ್ಪದ್ ಅರ್ನ ಆಫೀಸ್ ಅರ್ನ ಬೆಗರ್ ಜಪಡದಿನ ಇಂದುವೆ DYFI ಪಂಪನೇನು ಇಷ್ಟದ ಕಮಿಷನರ್ಗೆ ಗೊತ್ತು ಕೊಟ್ ಸ್ಕಿಲ್ ಗೇಮು ವಿಡಿಯೋ ಗೇಮು ಜುಗಾರಿ ಅಡ್ಡೇನು ಪೂರ ಪ್ರಾರಂಭ ಮಲ್ತದ ಬಾರಿ ಇರು ಪಿದೈಡು ಹೀರೋ ಲಕ ಇದ್ದಾರೆ ಆಡ ಬನ್ನಗ ಹೀರೋ ಆದುಪ್ಪರ್ ಓನಗ ವಿಲನ್ ಆದು ಹೋತೀನಿ ಇರೆಗೆ ನಾಗರಿಕರ ಸನ್ಮಾನ ಪಂಡದು ಅವೇ ಸ್ಕಿಲ್ ಗೇಮ್ ದಕ್ಕಲು ಇರೆಗೆ ಸನ್ಮಾನ ಮಲ್ತು ಕೊಡ್ತೀನೇನು ಎಂಗುಲು ಜನಕುಲು ಊರದ ನಾಗರಿಕರು ಮರತಿದಿಜ ಇರೆಗ ಆತ ರೀತಿದ ಗತಿಗೇಟು ಬೈದು ಅವೇ ರೀತಿ ಅಗರ್ವಾಲ್ಗೆಲ್ಲ ಅವೇ ಪನ್ಪುನಿ ಈ ರೀನಿ ಮಂಗಳೂರದ ಕಮಿಷನರ್ ಆದುಪ್ಪನಿ ಜನಕ್ಲೇನ ಕರ್ತವ್ಯಕ್ಕೆ ಜನಕ್ಲೇನ ನಾಗರಿಕರಿಗೆ ಕೊರತೆ ಆಗುದಿಲ್ಲ ಕಾವ್ಯಕ್ಲೇನ ಕಾನೂನು ಸುವ್ಯವಸ್ಥೆನೆ ಕಾಪಾಡ್ರೆ ಇರೆಗ ಅವಳು ಕುಲ್ಲದಿ ನಿಗುರುದಾದ ಇನ್ನಿತ ಪ್ರತಿಭಟನೆಗೆ ಅನುಮತಿ ಕೊರ್ಪುಜಿ ಬಂಡ ಇರೆಗೆ ಎಂಜಿನ ಬೋರ್ಡು ಮಲ್ಪಲೆ ಬಂಡ ಮಲ್ತದ DYFI ಪ್ರತಿಭಟನೆ ಮಲ್ತದೆ ಸಿದ್ಧ ಪಂತರ ಇನ್ನು ಪೊಲೀಸ್ ಸ್ಟೇಷನ್ ಚಲೋಗೋ ಬೈದೀನಿ ರೊಟ್ಟಿ ಕಾದರ್ ದಾದ ಮಲ್ತೊಂದುಲ್ಲೆ ಬಾರಿ ಆರು ಶಾಸಕಿಯರ್ನಕ್ಲೆ ಕ್ಲಾಸ್ ಕೊರ್ಪೇರ್ ದಾನೆ ಲೇಟ್ ನಿಕ್ಕಲು ಒಂದು ಇರೇನು ಈರ್ ಇಂಚನೆ ಮಲ್ತಾರಂದಾಂಡ ಇರೇನು ಊರೂರ್ದೆ ಲೇಟ್ ಮಲ್ಪೇರ ಮುಲ್ಪದ ಜನಕ್ಲೆ ಗೊತ್ತುಂಡು ಈರು ಲೇಟ್ ಮಲ್ಪುರ್ಜಿ ಮೂಲು ಲೇಟ್ ಆನಂದಾಂಡ ಇರೇನು ಊರೂರ್ದೆ ಲೇಟ್ ಮಲ್ಪೇರ್ ಕಮಲ ಮುರನಿ ಕಮಲ ನರಿಂಗಾನದ ಕಮಲ ಮಲ್ತದ ಕೋಣನ ಗಿಡತಿಲಕ ಉಳ್ತ ಜನಕ್ಕಳು ಇರೇನು ಊರೂರ್ದೆ ಗಿಡಪೇರ ಮುಲ್ಪದ ಪ್ರಾರಂಭ ಮುಲ್ತರದ ಪ್ರಾರಂಭ ಈರೇ ನಿಜವಾದ ಜನಕ್ಲನ ಪರವಾದಿತ್ತಾರಂದಾಂಡ ಉಳ್ಳಾಲದ ಜನಕ್ಲನ ಪರವಾದಿತ್ತಾರಂದಾಂಡ ಉಳ್ಳಾಲದ ಜನಕ್ಲಿಗೆ ಆಪನ ಅನ್ಯಾಯದ ಬಗ್ಗೆ ಪಾತಿರ್ಲಿ ಅಕ್ಲನ ಸಮಸ್ಯೆಯನ್ನು ಬಗೆಹರಿಸಿರ ತೂಲೆ ನುವೆ ಕೋಟೆ ಪುರಡು ಫಿಶ್ ಮಿಲ್ ಕಂಪನಿ ಮಲ್ಪುನ ಅವಾಂತರದ ಬಗ್ಗೆ ಇರದ ಪಾತ್ರ ಬಾಯ್ಡು ಬರ್ಪುಜಿ 2018 ಅಶ್ರಫ್ ಎಂ ಸಾಲೆತ್ತೂರ್ ಪಂಪನಂಚಿನ ಒಂಜಿ ಜವನಿ ಆಯನ ಮಿತ್ತು ಪ್ರಕರಣ ಸುಮೋಟದ ಮಿತ್ತು ಬಂದರ್ ಪೊಲೀಸರು ದಾಖಲು ಮಲ್ತಿರು ಅದಕ್ಕೇನ ಖಾಲಿ ಸೋಷಿಯಲ್ ಮೀಡಿಯಾಡ್ ಒಂಜಿ ಬರೆತೇರು ಪಂಪನ ಕಾರಣ ಅಂಚಿನ ಅಮಾಯಕರನ್ನ ಅಲ್ಪಸಂಖ್ಯಾತರನ್ನ ಪ್ರತಿನಿಧಿಸಿನ ಈ ಭಾಗದ ಅಲ್ಪಸಂಖ್ಯಾತರಿಗೆ ಈ ರೀತಿ ಅನ್ಯಾಯ ಅವನಂದಾಂಡ ನುವೆ ಅಲ್ಪಸಂಖ್ಯಾತರು UT ಖಾದರ್ನ ವಾಜಾಗಿಡ ತೀವೋಡು ಪಣ್ಣದು ಉಲ್ಪದ ಜನಕ್ಲೆಲ್ಲ ಗೊತ್ತುಡು ಪಂಪನ ಎಚ್ಚರಿಕೆಯನ್ನು UT ಖಾದರ್ ಕೊರ್ರೆ ಬಯಕುವ ಆ ನಿಟ್ಟಿಡು ಇನ್ನು ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧವಾದ ಇನೇ ನಾಗರಿಕರ ಸಮುದಾಯದ ವಿರುದ್ಧವಾದ ಜನವಿರೋಧಿಯಾದ ಹೇಳಿಕೆ ಕೊರ್ಪನಂಚಿನ ಕಲ್ಲಡ್ಕ ಪ್ರಭಾಕರ್ನ ಬಿಟ್ಟು ಸುಮೋಟೋ ಪ್ರಕರಣ ದಾಖಲಾಪುಜಿ ಅರ್ನ ವಿರುದ್ಧ ಪ್ರತಿಭಟನೆ ಮಲ್ತಿನಂಚಿನ ಅರೇನು ಬಂಧಿಸೋಡು ಪಂಪನಂಚಿನ DYFI ಕಾರ್ಯಕರ್ತರನ್ನ ನಿಕಲು ಮಿತ್ತು ನಿಕಲು FIR ದಾಖಲ್ ಮಲ್ಪರತೆ ಖಂಡಿತವಾದ್ಲ ಇದು ಒಂಜಿ ಪ್ರಾರಂಭ ಇನಿ UT ಖಾದರ್ ಇನ್ನು ಜನಕ್ಲನ ಪರವಾದ ಇಜ್ಜರಿಂದಾಂಡ ಇರೆಗೆ ಇಂದು ಒಂಜಿ ಹೋಮ್ ವರ್ಕ್ DYFI ದಕ್ಕಲು ಕೊರೊಂದುಲ್ಲ ಎಂಕುಲು ಮುಲ್ಪರ್ದು ಪ್ರಾರಂಭ ಮಲ್ಪ ಈರು ಹೋಮ್ ವರ್ಕ್ ಮಲ್ಪರ್ ಇರದ ಆಯ್ಕೆಯಿಂದಾಂಡ ಮುಲ್ಪದ ಜನಕುಲು ಇರೆಗೆ ಹೋಮ್ ವರ್ಕ್ ಹೊರತು ಇಲ್ಲಡು ಕುಲ್ಲವೇರ್ ಪಂಪನಂಚಿನ ಎಚ್ಚರಿಕೆಲ್ಲ ಈ ಸಂದರ್ಭ ಪನೊಂದು ಈ ಒಂದು ಹೋರಾಟಕ್ಕೆ ಬೈದಿನಂಚಿನ ಮಾತಾ ಸಂಗಾತಿನಕ್ಲೆಲ್ಲ ಧನ್ಯವಾದ ಕೊರೊಂದು DYFI ರಾಜ್ಯಾಧ್ಯಕ್ಷರಂಚಿನ ಮುನೀರ್ ಕಾಟಿವಲ್ಲ K ಯಾದವ ಶೆಟ್ಟಿ ಸುನಿಲ್ ಕುಮಾರ್ ಬಜಾಲ್ B ಶೇಖರ್ ಅವೇ ರೀತಿ ಹಲವಾರು ಜನಪರ
ಹೋರಾಟವನ್ನು ಬೆಂಬಲಿಸಲು ಬೈದಿನಂಚಿನ ಇತರ ಸಂಘಟನೆದ ಮುಖಂಡಗಳಿಗೆ ಜಾತ್ಯತೀತ ಸಂಘಟನೆದ ಮುಖಂಡಗಳಿಗೆ ಮಾತರಿಗಳ ಧನ್ಯವಾದ ಕೊರದು ಡಿವೈಎಫ್ಐನ ಕಾರ್ಯಕರ್ತರಿಗೆ ಧನ್ಯವಾದ ಕೊರದು ಈ ಒಂದು ಹೋರಾಟ ಇನ್ನೀಗ ಕೊನೆಗೊಳ್ಳೋಣ ಇನ್ನಿತ ಹೋರಾಟ ಮಾತ್ರ ಕೊನೆಗೊಳ್ಳೋಣ ಡಿವೈಎಫ್ಐದ ಮಿತ್ತು ನನಗೆ ಎಪ್ಪಾಗಲ ಈ ರೀತಿಯ ದೌರ್ಜನ್ಯ ಆನಂದಾಂಡ ಜನಕ್ಲೆನ ವಿರುದ್ಧದ ಹೇಳಿಕೆ ಆವಡ ನನ್ನ ಜನ ವಿರೋಧಿ ಆಪನಂಚಿನ ಒಮ್ಮೆ ಒಂದು ಕಾರ್ಯಕ್ರಮದ ವಿರುದ್ಧ ಡಿವೈಎಫ್ಐ ಹೋರಾಟ ಮಲ್ಪನೆ ಪಂಪನಂಚಿನ ಎಚ್ಚರಿಕೆಯಲ್ಲ ಈ ಪೊಲೀಸ್ ಇಲಾಖೆಗೂ ಕೊರ್ರಬಾಯ್ಗುವ ನಿಖಲು ಮೈಕ್ ಪರ್ಮಿಷನ್ ಕೊರಂದ ಕೊಲ್ಲೆ ಅಂತಂದಾಂಡ ಆ ಪ್ರತಿಭಟನೆಗೆ ಅನುಮತಿ ಕೊರಂದ ಕೊಲ್ಲೆ ಎಂಟು ಪ್ರತಿಭಟನೆ ಮಲ್ಪೊಡೆ ಬಂದು ತೀರ್ಮಾನ ಮಲ್ತದಿತ್ತಂದಾಂಡ ಅವು ಮಲ್ತದೆ ಸಿದ್ಧ ಪಂಪನಂಚಿನ ಎಚ್ಚರಿಕೆಯನ್ನು ಡಿವೈಎಫ್ಐ ಕೊರ್ರಬಾಯ್ಗುವ ಆ ನಿಟ್ಟಿಡಬಾಯ್ಗುವ ಪೊಲೀಸರಿಗೂ ಮೈಕ್ಗಾನೆ ಒಂದು ಮಾತ್ರ ಕೊರ್ಪನಂಚಿನ ಅವಕಾಶ ಉಪ್ಪನಿ ಪ್ರತಿಭಟನೆ ಅವಕಾಶ ನಿಕ್ಲೆಗಿತ್ತಿ ನಿಕ್ಕಲು ಪ್ರತಿಭಟನೆ ಮಲ್ಪೊಡುಂದಾಂಡ ಅವು ಎಂಗಳು ಪ್ರತಿಭಟನೆ ಮಲ್ಪನೆ ಎಂಗ್ಲನ್ನ ಜನ್ಮಸಿದ್ಧ ಹಕ್ಕು ಈ ದೇಶದ ಸಂವಿಧಾನ ಕೊಡ್ತೀನಂಚಿನ ಹಕ್ಕು ಆ ಹಕ್ಕುನು ಬೀದಿಡು ಉಮೆ ರಾಜ್ಯ ರಹಿತ ಮಲ್ಪಂದ ರಾಜ್ಯ ರಹಿತ ಹೋರಾಟ ಮಲ್ಪದೆ ಸಿದ್ಧ ಪಂಪನಂಚಿನ ನನಂಜಿ ಎಚ್ಚರಿಕೆಲ್ಲ ಕೊರದು ಈ ಸಂದರ್ಭ ಬೈದಿನ ಮಾತುಗಳ ಧನ್ಯವಾದ